ಬೆಣ್ಣೆ ಕದ್ದಲಮ್ಮ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಲಮ್ಮ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಲಮ್ಮ ಎಲ್ಲ ಸೇರಿ ನನ್ನ ಮಾಯೆ
ಕುಣಿದಾಡೋ ಕೃಷ್ಣ ಕುಣಿದಾಡೋ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕುಣಿದಾಡೋ ಕೃಷ್ಣ ಕುಣಿದಾಡೋ ಹನಿಯನು ಮೆಟ್ಟಿ ಬಾಲವ ಬಿರಿದು ಕುಣಿ ಕುಣಿದಾಡುವ ಪಾದದಿ ಒಮ್ಮೆ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕುಣಿದಾಡೋ ಕೃಷ್ಣ ಕುಣಿದಾಡೋ
ಗೋಪಾಲ್ ಕಾಲ ನಮಾಮಿ ನಾಥ ಜನಾರ್ದನ ಯಮುನೆ ಹುಡುಕಿರುವ ಮದನ ಮೋಹನ ಪಾಹಿ ಪರಿಪಾಹಿ ಮಾಂ ನಂದ ನಂದನ ಪಾಹಿ ಪರಿಪಾಹಿ ಮಾಂ ನಂದ ನಂದನ ಅಂಬಾಡಿ ಕಂದ ಚೆನ್ನ ಮುರಳೀಧರ ಅಂಬಾಡಿ ಕಂದ ಚೆನ್ನ ಮುರಳೀಧರ ಆನಂದದಾಯಕನೇ ಪಾಲಿಸುವ ಸಪ್ತ ಸ್ವರ ರಾಗಗಳ ಹಾಡುವೆವು ನೀಲಗಗನದುಳು ಮೇಘಗಳ ನೀಲಗಗನದುಳು ಮೇಘಗಳ ಕಂಡಾಗಲೇ ನಾಟ್ಯವ ನವಿಲು ಗೈಯುತ್ತಿದೆ ನಾಟ್ಯ ಗೈಯುತ್ತಿದೆ ನಾಟ್ಯ ಗೈಯುತ್ತಿದೆ ನೋಡ ನೋಡ ಅರಳಿದ ಸುಮಧುಳು ದುಂಬಿಗಳು ಅರಳಿದ ಸುಮಧುಳು ದುಂಬಿಗಳು ಜೇಂಕಾರಗೈಯುತ ಮಧುವಾಗಿರುತ್ತಿವೆ 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 ನೋಡ ನೋಡ ಚಿಗರಿಯ ಮರಿಗಳು ಚಿಗುರೆ ಮೇಯುತ್ತ ಚಿಗರೆಯ ಮರಿಗಳು ಚಿಗುರೆ ಮೇಯುತ್ತ ಚಿಗುರೆ ಮೇಯುತ್ತ ಜಿಗಿಯುವ ಚಂದವ ಜಿಗಿಯುವ ಚಂದವ ಜಿಗಿಯುವ ಚಂದವ ನೋಡ ನೋಡ ನೀಲಗಗನದುಳು ಮೇಘಗಳ ನೀಲಗಗನ ಮೇಘಗಳ ಕಂಡಾಗ ನೀ ಬೇಗನೆ
ಗ್ರೂಪ್ ಫೋಟೋಗೆ ನಿಂತು ನಮ್ಮೊಂದಿಗೆ ಸಹಕರಿಸಬೇಕು. ಆದರೆ ಪ್ರಶಸ್ತಿಯನ್ನು ಗಳಿಸಿದವರು ಕೂಡ ಆ ಗ್ರೂಪ್ ಫೋಟೋದಲ್ಲಿ ನಮ್ಮ ಎಲ್ಲ ಪದಾಧಿಕಾರಿಗಳೊಟ್ಟಿಗೆ ಹಾಗೂ ನಮ್ಮ ಇವತ್ತಿನ ತೀರ್ಪುಗಾರರ ಸಮ್ಮುಖದಲ್ಲಿ ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಡಲಿಕ್ಕಿದ್ದೇವೆ. ಎಲ್ಲರೂ ಅನ್ಯೋನ್ಯತೆಯಿಂದ ಬೇರೆ ಬೇರೆ ಕಾರ್ಯಕ್ರಮವನ್ನು ಬೇರೆ ಬೇರೆ ಜಾತಿ ಧರ್ಮದವರು ಮಾಡುತ್ತಾ ಬಂದಿರ್ತೇವೆ. ಬಹುಶಃ ಈ ಒಂದು ಕಾರ್ಯಕ್ರಮ ಕೂಡ ವಿಶೇಷವಾಗಿ ನಮ್ಮ ಇಡೀ ಪ್ರಪಂಚಕ್ಕೆ ಆದರ್ಶ ವ್ಯಕ್ತಿಯಾದಂತಹ ಶ್ರೀಕೃಷ್ಣ ಜನ್ಮದಿನವನ್ನು ನಾವು ಎಲ್ಲರೂ ಸೇರಿ ಸರ್ವ ಧರ್ಮದವರು ಸೇರಿ ಆಚರಿಸಬೇಕೆಂಬ ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಬಹುಶಃ ಶ್ರೀಕೃಷ್ಣನ ಆದರ್ಶ ನಮಗೆ ಜೀವನದಲ್ಲಿ ಬಹಳಷ್ಟು ಈ ಪ್ರಸ್ತುತ ಸನ್ನಿವೇಶದಲ್ಲಿ ಅಗತ್ಯ ಇರುವುದರಿಂದ ನಾವು ಮತ್ತೆ ಇದನ್ನು ಎಲ್ಲರೂ ಸೇರಿ ಸರ್ವಧರ್ಮ ಸಮನ್ವಯದ ರೀತಿಯಲ್ಲಿ ಮಾಡಬೇಕಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣ ಜಗತ್ತಿಗೆ ಒಂದು ಆದರ್ಶ ಪುರುಷರಾಗಿ, ಒಬ್ಬ ಕರ್ತವ್ಯಕ ರಾಜಕಾರಣಿಯಾಗಿ, ನೀತಿಜ್ಞನಾಗಿ ಬಹುಶಃ ಇಡೀ ಜಗತ್ತು ಮೆಚ್ಚುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ಉತ್ತಮ ಆಡಳಿತಗಾರ ಕೂಡ ಆಗಿದ್ರು. ಅದೇ ರೀತಿ ಸಮಾಜದಲ್ಲಿ ದುಷ್ಟರನ್ನ ವಧೆ ಮಾಡಿದಂತಹ ಕೂಡ, ಅಂದ್ರೆ ಸಮಾಜಕ್ಕೆ ಘಾತಕರಾದಂತಹ ಶಕ್ತಿಗಳನ್ನ ವಧೆ ಮಾಡುವಂತಹ ಒಂದು ಕಾರ್ಯಕ್ರಮದಲ್ಲಿ ಕೂಡ ಶ್ರೀಕೃಷ್ಣ ಜನರ ಉದ್ಧಾರಕ್ಕೆ, ಸಮಾಜ ಉದ್ಧಾರಕ್ಕೆ ಮಾಡಿದ್ದಾರೆ ಹೊರತು ಅವರ ಸ್ವಾರ್ಥಕ್ಕಾಗಿ ಮಾಡಲಿಲ್ಲ ಎಂಬುದನ್ನು ನಾವೆಲ್ಲ ಭಗವದ್ಗೀತೆಯಲ್ಲಿ ಓದ್ತಾ ಇದ್ದೇವೆ. ಬಹುಶಃ ಭಗವದ್ಗೀತೆಯಲ್ಲಿ ಇರುವಂತಹ ಕೃಷ್ಣನ ಆದರ್ಶಗಳು ನಮ್ಮ ಇಡೀ ಜಗತ್ತಿಗೆ ಆ ಒಂದು ಆದರ್ಶವನ್ನು ನಾವು ಕೊಂಡಾಡ್ತಾ ಇದ್ದೇವೆ. ಅದೇ ರೀತಿ ಪ್ರಪಂಚವೇ ಭಗವದ್ಗೀತೆಯನ್ನ ಕೂಡ ಒಂದು ಆದರ್ಶ, ಆ ಭಗವದ್ಗೀತೆಯಲ್ಲಿರುವಂತಹ ಆದರ್ಶಗಳನ್ನು ಎತ್ತಿರಿದ್ದು. ಆದರೆ ಇಂತಹ ಒಂದು ಪುಣ್ಯಾತ್ಮನ ಈ ಒಂದು ಜನ್ಮ ದಿನವನ್ನ ನಾವೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯುವಕ ಸಂಘದ ಮುಖಾಂತರ ಎಲ್ಲ ಧರ್ಮ ಜಾತಿಯವರನ್ನು ಸೇರಿಸಿ ಮಾಡುವುದರೊಂದಿಗೆ ಈ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದೆ. ಅದರೊಟ್ಟಿಗೆ ನಾವು ಸಮಾಜದಲ್ಲಿ ಬೇರೆ ಬೇರೆ ಶಿಕ್ಷಣ, ಸಮಾಜ ಸೇವೆ, ಕೃಷಿ, ಅದೇ ರೀತಿ ನಿವೃತ್ತ ಇಂಥವರಿಗೆ, ಅದೇ ರೀತಿ ಪತ್ರಿಕಾ ಇಂಥವರನ್ನ ಕೂಡ ತಳಮಟ್ಟದಲ್ಲಿರುವ ವ್ಯಕ್ತಿಗಳನ್ನ ಗುರುತಿಸಿ ಪ್ರತಿ ವರ್ಷ ಸುಮಾರು 15 ವರ್ಷದಲ್ಲಿ ನಾವು ಬೇರೆ ಬೇರೆ ರೀತಿಯಲ್ಲಿ ಅವರನ್ನ ಅಭಿನಯಿಸ್ತಾ ಬಂದಿದ್ದೇವೆ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ನಾವೊಂದು 5 ಜನರನ್ನ ನಮ್ಮ ಊರಿನವರನ್ನ ಗುರುತಿಸಿಕೊಂಡಿದ್ದೇವೆ. ಅದರೊಟ್ಟಿಗೆ ನಮ್ಮ ಈ ಕೊಣಾಜಪದ ಸರ್ಕಾರಿ ಪ್ರೌಢಶಾಲೆಯಲ್ಲಿ SSLCಯಲ್ಲಿ ಅತ್ಯಧಿಕ ಪ್ರಥಮ ಸ್ಥಾನವನ್ನು ಗಳಿಸಿದಂತಹ ವಿದ್ಯಾರ್ಥಿಗಳನ್ನ ಕೂಡ ಗೌರವಿಸುವಂತಹ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಅದೇ ರೀತಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ವರ್ಷದ ಅತ್ಯುತ್ತಮ ವಿದ್ಯಾರ್ಥಿಗಳನ್ನು ಕೂಡ ನಾವು ಗುರುತಿಸಿ ಈ ಒಂದು ವೇದಿಕೆಯಲ್ಲಿ ಪ್ರತಿ ವರ್ಷ ಅವರನ್ನ ಅಭಿನಂದಿಸ್ತಾ ಇದ್ದೇವೆ. ಒಟ್ಟಾರೆಯಾಗಿ ನಮಗೆ ಶಿಕ್ಷಣ ಮತ್ತು ಸಮಾಜ ಒಳ್ಳೆ ರೀತಿಯಲ್ಲಿ ನಡೀಬೇಕೆಂಬ ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಇವತ್ತಿನ ದಿನ ನಾವು ಮಾಡ್ತಾ ಇದ್ದೇವೆ. ಬಹುಶಃ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಈ ಸಮಾರಂಭದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ಬಹುಶಃ ನಮ್ಗೆಲ್ಲರಿಗೂ ಚಿರಪರಿಚಿತರು. ಬಹುಶಃ ಪುತ್ತೂರಿನಲ್ಲಿ ಹುಟ್ಟಿ ಅವರು
ಸಮಾಜದಲ್ಲಿ ಸುಮಾರು 38 ವರ್ಷಗಳಿಂದ ಅವರ ಹುಟ್ಟೂರಿಗಿಂತಲೂ ಇಲ್ಲಿ ಜಾಸ್ತಿ ಈ ಒಂದು ಗ್ರಾಮದಲ್ಲಿ ಜೀವನವನ್ನು ನಡೆಸಿದಂತ ನಮ್ಮೆಲ್ಲ ಕೌಲವ ಉಪ ಕುಲಪತಿ ಅಂತಲೇ ನಾವು ಹೇಳುವುದು. ಅಂದ್ರೆ ತುಳುನಾಡಿನ ಒಬ್ಬ ಕುಲಪತಿ ನಮಗೆ ಸಿಕ್ಕಿದ್ದು ಒಂದು ಭಾಗ್ಯ. ಬಹುಶಃ ಇಂಥ ಒಂದು ಕುಲಪತಿಯವರನ್ನ ನಾವು ನಮ್ಮ ಗ್ರಾಮದಲ್ಲಿ ಹತ್ತಿರದಿಂದ ಕಂಡಂತವರು. ಅದೇ ರೀತಿ ನಮ್ಮ ಒಡನಾಡಿಗಳು ಬಹುಶಃ ಇನ್ನೂ ಹೆಚ್ಚು ಹೇಳ್ಬೇಕಂತ ಹೇಳಿದ್ರೆ NSS ಅಲ್ಲಿರುವಾಗ ನಮ್ಮವರು ಮಾರ್ಗದರ್ಶಕರಾಗಿ ಕಾಲೇಜಿನಲ್ಲಿ ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ಕೂಡ ನಮಗೆ ಮಾರ್ಗದರ್ಶನ ಮಾಡಿದಂತ ವ್ಯಕ್ತಿ. ಇಂಥ ವ್ಯಕ್ತಿ ನಮ್ಮೊಟ್ಟಿಗಿದ್ದಾರೆ. ಸರಳ ಸಜ್ಜನಿಕ ವ್ಯಕ್ತಿ, ತುಳು ಮಾತಾಡ್ತಾರೆ. ಬಹುಶಃ ಅಂತ ಒಂದು ಭಾಗ್ಯ ಇವತ್ತು ನಮಗೆ ಸಿಕ್ಕಿದೆ. ಕೊನಾಜೆ ವಿಶ್ವವಿದ್ಯಾಲಯ ಕೂಡ ಈಗ ಗ್ರಾಮವನ್ನ ಮತ್ತು ವಿಶ್ವವಿದ್ಯಾಲಯ ಹೊಂದಾಣಿಕೆಯಿಂದ ಒಟ್ಟಾಗಿ ಹೋಗುವಂತ ಒಂದು ಕಾರ್ಯಕ್ರಮಕ್ಕೆ ಕೂಡ ಅವರು ಕಾರಣೀಭೂತರಾಗಿದ್ದಾರೆ. ಬಹುಶಃ ಮೊನ್ನೆ ತಾನೇ ನಾವು ಬ್ರಾಹ್ಮಣೋತ್ಸವ ಮಾಡಿದಂತ ಒಂದು ಕಾರ್ಯಕ್ರಮವು ಇಡೀ ಬಹಳಷ್ಟು ಪ್ರಶಂಸೆಯನ್ನ ಗಳಿಸಿದಂತ ಒಂದು ಕಾರ್ಯಕ್ರಮ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿಕ್ಕಿರುವಂತಹ ಶ್ರೀಯುತ ಸುಬ್ರಹ್ಮಣ್ಯ ಎಡಪಡಿತಾರ್ ಅವರಿಗೆ ನಮ್ಮೆಲ್ಲ ಸಂಸ್ಥೆಗಳ ಪರವಾಗಿ ಅವರಿಗೆ ತುಂಬುರದ ಸ್ವಾಗತ. ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಮೊಸರು ಕುಡಿಕೆ ಉತ್ಸವ ಸಮಿತಿ ಕೊಣಾದಿದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಶ್ರೀ ಕೆ ಅಚ್ಯುತಗಟ್ಟಿ ಇವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಶ್ರೀ ಹರೀಶ್ ಪೂಜಾರಿ ಇವರು ಪುಸ್ತಕವನ್ನು ನೀಡಿ ಸ್ವಾಗತಿಸಬೇಕಾಗಿ. ಈ ದೀಪ ಜಗದ ಅಂಧಕಾರವನ್ನು ತೊಲಗಿಸಿ ಶ್ರೀಕೃಷ್ಣ ಬೋಧಿಸಿದಂತಹ ಜ್ಞಾನಾಮೃತ ನಮ್ಮೆಲ್ಲರ ಜೀವನಕ್ಕೆ ದಾರಿದೀಪವಾಗಲಿ ಎನ್ನುವಂತಹ ಶುಭ ಹಾರೈಕೆ. ಬೆಳಕು ಹೇಗೆ ಕತ್ತಲೆಯನ್ನ ಹೋಗಲಾಡಿಸುವುದು, ನಮ್ಮ ಮನದಲ್ಲಿರುವಂತಹ ಅಂಧಕಾರ ಅಜ್ಞಾನ ಜ್ಞಾನದ ಸುದೆಯಿಂದ ಬೆಳಗ್ಲಿ ಎನ್ನುವಂತಹ ಆಶಯ ಈ ಒಂದು ದೀಪ ಪ್ರಜ್ವಲನೆಯನ್ನು ಮಾಡ್ತಾ ಇರುವಂತಹ ವೇದಿಕೆಯ ಗಣ್ಯರಿಂದ. ಹಾಗೆ ಸುಜ್ಞಾನದ ದೀವಿಗೆ ಜಗದ ಅಂಧಕಾರವನ್ನ ಪರಿಹರಿಸುತ್ತದೆ ಎನ್ನುವಂತಹ ಆಶಯ ಈ ಒಂದು ದೀಪದಿಂದಲೇ ಮಾನ್ಯ ಕುಲಪತಿಯವರಾಗಿರುವಂತಹ ಪ್ರೊಫೆಸರ್ ಸುಬ್ರಹ್ಮಣ್ಯ ಎಡಪಡಿತಾಯರು ಈ ಒಂದು ಪ್ರಶಸ್ತಿ ಪತ್ರವನ್ನು ನೀಡಿ ಗಂಟೆಯಿಂದ ಈ ಪುಟಾಣಿಗಳು ನಮ್ಮ ಮುಂದೆ ವೇಷದಂತೆ ಖಂಡಿತವಾಗಿಯೂ ಅದು ಕೃಷ್ಣನ ಲೀಲೆಯೇ ಸರಿ. ಸುಮಾರು 50ಕ್ಕಿಂತಲೂ ಹೆಚ್ಚಿನ ಪುಟಾಣಿಗಳು ಭಾಗವಹಿಸಿದ್ರು. ಮುದು ಕೃಷ್ಣಗಳು ನಿದ್ದೆಗೆದ್ದ ಎಲ್ಲ ಪುಟಾಣಿಗಳಿಗೂ ಹಾಗೂ ಅವರ ಶ್ರೀ ಲಕ್ಷ್ಮಣ ಪೂಜಾರಿ ಪ್ರಗತಿಪರ ಕೃಷಿಕರು, ಶ್ರೀ ಶ್ರೀರಾಮ ಗಟ್ಟಿ ಪ್ರಗತಿಪರ ಕೃಷಿಕರು, ಶ್ರೀ UB ಲೋಕಯ್ಯ ಹಿರಿಯ ಸಮಾಜ ಸೇವಕರು, ಇವರೆಲ್ಲರನ್ನ ವೇದಿಕೆಯಲ್ಲಿರುವಂತಹ ಗಣ್ಯರು ದಯವಿಟ್ಟು ಅಭಿನಂದನೆಯನ್ನು ಸ್ವೀಕರಿಸಲಿಕ್ಕಿರುವವರು ವೇದಿಕೆ ಮುಂಭಾಗದ ಆಸನದಲ್ಲಿ ಆಸೀನರಾಗಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸ್ವೀಕರಿಸುವಂತಹ ಒಂದು ವೇದಿಕೆಯಲ್ಲಿರುವಂತಹ ಗಣ್ಯರು ಈ ಒಂದು ಅಭಿನಂದನೆಯನ್ನು ನೆರವೇರಿಸಿಕೊಡಬೇಕು ಅಂತೇಳಿ ಪ್ರೀತಿಪೂರ್ವಕ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಸರ್ವಧರ್ಮ ಸಮನ್ವಯದ ಈ ಒಂದು ಸಮಾರಂಭದಲ್ಲಿ ಗೌರವಿಸ್ತಾ ಇದ್ದಾರೆ ಮಾನ್ಯ ಕುಲಪತಿಯವರಾಗಿರುವಂತಹ ಪ್ರೊಫೆಸರ್ ಸುಬ್ರಹ್ಮಣ್ಯ ಎಡಪಡಿತಾಯರವರು. ಫಲಪುಷ್ಪಗಳನ್ನಿಟ್ಟು ಶಾಲನ್ನು ಹೊದಿಸಿ ಗೌರವಾರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಮುಂದಿನ ಗೌರವಾರ್ಪಣೆಯನ್ನ ಶ್ರೀಯುತ JB ಸಲ್ಧಾನ ಧರ್ಮಗುರುಗಳು, ಸೈಂಟ್ ಸೆಬೆಸ್ಟಿಯನ್ ಧರ್ಮ ಕೇಂದ್ರ ಪೆರ್ಮನೂರು ಇವರು, ಶ್ರೀಯುತ ಆಸಿಫ್ ಇವರಿಗೆ, ಹೊಸಕುರಲ್ ಮಾಧ್ಯಮ ಪ್ರತಿನಿಧಿಗಳು ನಮ್ಮ ಊರಿನಲ್ಲಿ ಆಗುವಂತ ಎಲ್ಲ ಕಾರ್ಯಕ್ರಮಗಳನ್ನ ಬಹಳ ಚೆನ್ನಾಗಿ ಬಿತ್ತರಗೊಳಿಸ್ತಾ ಇದ್ದಾರೆ. ಅದೇ ರೀತಿ ಶ್ರೀಮತಿ ವೇದಾವತಿ ಗಟ್ಟಿ ಸಮಾಜ ಸೇವಕರು ಹಾಗೂ ಪಂಚಾಯತ್ ಸದಸ್ಯರು, ಇವರು ಕುಮಾರಿ ಅಂಕಿತಾ CS SSLC ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದಂತಹ ಸರ್ಕಾರಿ ಪ್ರೌಢಶಾಲೆ ಕೊಣಾಜೆ ಪದವಿನ ಇಲ್ಲಿಯ ಹೆಮ್ಮೆಯ ವಿದ್ಯಾರ್ಥಿನಿ. ಇನ್ನೋರ್ವ ನಮ್ಮೂರಿನ ಹಿರಿಯ ಅಕ್ಕ ಮುತ್ತಕ್ಕ, ಇವರು ಕುಮಾರಿ
ಅಂಕಿತ ವರ್ಷದ ಅತ್ಯುತ್ತಮ ವಿದ್ಯಾರ್ಥಿನಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಗುಣಾಂಜೆ ಪದವು ಇವರನ್ನ ಫಲಪುಷ್ಪಗಳನ್ನಿತ್ತು ಅಭಿನಂದಿಸ್ತಾ ಇದ್ದಾರೆ. ಶ್ರೀ ಜಾನ್ ಮಾರ್ಷಲ್ ಸುಲ್ತಾನ ಸಮಾಜ ಸೇವಕರು ಹಾಗೂ ನಿವೃತ್ತ ಮೆಸ್ಕಾಂ ಅಧಿಕಾರಿ ಕೊಣಾಜೆ ಇವರು ಶಾಲು ಹೊದಿಸಿ ಫಲಪುಷ್ಪಗಳನ್ನಿತ್ತು ಅಭಿನಂದನಾ ಪತ್ರವನ್ನು ನೀಡುವ ಮೂಲಕ ಗೌರವಿಸ್ತಾ ಇದ್ದಾರೆ. ಗೌರವವನ್ನು ಪಡೆದಂತಹ ಎಲ್ಲರಿಗೂ ಅಭಿನಂದನೆಗಳು, ಭಕ್ತಿಪೂರ್ವಕ ಹಾಗೂ ಪ್ರೀತಿಪೂರ್ವಕ ಅಭಿನಂದನೆಗಳು. ಮತ್ತೊಮ್ಮೆ ನೆರೆದಿರುವಂತಹ ಎಲ್ಲರೂ ತಮ್ಮ ಜೋರಾದ ಕೈ ಕರತಾಳದ ಮೂಲಕ ಈ ಸಾಂಸ್ಕೃತಿಕ ಸ್ಪರ್ಧೆಗಳು ನಮ್ಮೂರಿನ ಪ್ರತಿಭೆಗಳ ಪ್ರತಿಭಾ ಪ್ರದರ್ಶನ ಅನಾವರಣಗೊಂಡಿದ್ದು ಮುದ್ದು ಕೃಷ್ಣ, ಪುಟಾಣಿ ಕೃಷ್ಣ, ಬಾಲಕೃಷ್ಣ ಸ್ಪರ್ಧಾರ್ಥಿಗಳು ಮತ್ತು ಭಕ್ತಿಗೀತೆ ಸ್ಪರ್ಧೆಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆದಿದ್ದು ಇದರಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಗಳಿಸಿದ ಸ್ಪರ್ಧೆಗಳ ವಿಜೇತರನ್ನ ಈಗಾಗಲೇ ನಾವು ಅಭಿನಂದಿಸುತ್ತಿದ್ದೇವೆ. 1 ರಿಂದ 3 ವರ್ಷದೊಳಗಿನ ಮುದ್ದು ಪುಟಾಣಿಗಳ ಸ್ಪರ್ಧೆಯಲ್ಲಿ ಪ್ರಥಮ ವರ್ಷಿತ, ತೃತೀಯ ತನ್ವಿತಾ, ಈ ಬಹುಮಾನ ಕುಲಪತಿಗಳಿಗೆ ನೀಡಬೇಕಾದ ವಿನಂತಿ. ತೀರ್ಥನ್, ತೃತೀಯ ತೀರ್ಥನ್, ತೃತೀಯ ತೀರ್ಥನ್, 4 ರಿಂದ 6 ವರ್ಷದೊಳಗಿನ ಮಕ್ಕಳಿಗೆ ಮುದ್ದು ಕೃಷ್ಣ ಸ್ಪರ್ಧೆಯಲ್ಲಿ ಅಮೂಲ್ಯ ಫಜೀರ್ ಪ್ರಥಮ, ಚಿಯಾನ್ ಗಟ್ಟಿ ದ್ವಿತೀಯ, ಹರ್ಷಿತಾ ತೃತೀಯಾನ್ ಗಟ್ಟಿ ತೃತೀಯ, ಹರ್ಷಿತಾ ತೃತೀಯ, ಸಿಯಾನ್ ಗಟ್ಟಿ, ಚಿಂತನ ಗಟ್ಟಿ. 6 ರಿಂದ 10 ವರ್ಷದೊಳಗಿನ ಮಕ್ಕಳ ಬಾಲಕೃಷ್ಣ ಸ್ಪರ್ಧೆಯಲ್ಲಿ ಹಂಸಿನಿ ಪ್ರಥಮ, ದ್ವಿತೀಯ ಸಾಕ್ಷಿ, ತೃತೀಯ ಸಿಂಚನ ಪಿ ಶೆಟ್ಟಿ. ಮಕ್ಕಳ ಬಾಲಕೃಷ್ಣ ಸ್ಪರ್ಧೆಯಲ್ಲಿ ಪ್ರಥಮ ಹಂಸಿನ ಸೇಗುಡಿ, ದ್ವಿತೀಯ ಸಾಕ್ಷಿ, ತೃತೀಯ ಸಿಂಚನ ಪಿ ಶೆಟ್ಟಿ. ಹಾಗೇನೆ ಅವಾಗ ನಡೆದಂತ ಭಕ್ತಿಗೀತ ಸ್ಪರ್ಧೆಯಲ್ಲಿ ಈ ಬಹುಮಾನವನ್ನ ರವೀಂದ್ರ ಬಂಗೇರವರು ನೀಡಿ ಗೌರವಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. 1 ರಿಂದ 4ನೇ ತರಗತಿಯ ಮಕ್ಕಳ, ದ್ವಿತೀಯ ಯಜ್ಞೇಶ್, 5 ರಿಂದ 7ನೇ ತರಗತಿಯ ಮಕ್ಕಳಿಗೆ ನಡೆದ ಸ್ಪರ್ಧೆ ತೃಷಾ ಅಸೇಗೋಳಿ ಪ್ರಥಮ, ದ್ವಿತೀಯ ನಾಗಪ್ರಸಾದ್, ತೃಷಾ ಅಸೇಗೋಳಿ ಪ್ರಥಮ, ದ್ವಿತೀಯ ನಾಗಪ್ರಸಾದ್. ಇನ್ನು ಮುಂದಿನ ಬಹುಮಾನವನ್ನು ಇಬ್ರಾಹಿಂ ಪುರುಷರ ವಿಭಾಗ ಮೊಹಮ್ಮದ್ ಜಹೀರ್ ಮತ್ತೆ ನಿಶಾಂತ್ ಇಲ್ಲಿಗೆ ಬಹುಮಾನದ ಪಟ್ಟಿ ಮುಕ್ತಾಯಗೊಂಡಿತು. ಬಹುಮಾನ ವಿಜೇತರಿಗೆ ಮತ್ತು ಬಹುಮಾನ ನೀಡಿದವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಮುಕ್ತಾಯಗೊಳಿಸುತ್ತಿದ್ದೇವೆ. ಮಾನ್ಯ ಗೌರವಾನ್ವಿತರಿಗೆ ನಮ್ಮ ಈ ಸರ್ವಧರ್ಮ ಸಮನ್ವಯ ಸಮಾರಂಭದಲ್ಲಿ ಮಾನ್ಯ ಫಾದರ್ JB ಸಲ್ಮಾನ ಧರ್ಮಗುರುಗಳು, ಸೈಂಟ್ ಸೆಬೆಸ್ಟಿಯನ್ ಚರ್ಚ್ ಹೆರ್ಮನೂರು ಹಾಗೂ ಹಾಜಿ ಇಬ್ರಾಹಿಂ ಕೋಡಿಜಾರ್ ಇವರು ಹಾಗೂ ಶ್ರೀಯುತ ರವೀಂದ್ರ ರೈ ನಿವೃತ್ತ ಮುಖ್ಯೋಪಾಧ್ಯಾಯರು ಎಲ್ಲರ ಸಮ್ಮುಖದಲ್ಲಿ ನಮ್ಮ ಗೌರವಾನ್ವಿತರಿಗೆ ನಾವು ನೀಡುವಂತಹ ಚಿಕ್ಕ ಸನ್ಮಾನ. ನಮ್ಮ ಸೇವೆ ನಮ್ಮೂರಿಗೆ ಸದಾ. ಈ ಮಂಗಳ ಗ್ರಾಮೀಣ ಯುವಕ ಸಂಘ ಹೇಳುವಂಥದ್ದೊಂದು ಮಾದರಿಯಾದ ಯುವಕ ಸಂಘ. ಯಾಕೆಂತ ಹೇಳಿದ್ರೆ ಇವ್ರದ್ದು ಈ ಸಮಾಜದ ಸ್ವಾಸ್ಥ್ಯವನ್ನು ಹೆಚ್ಚಿಸುವಂಥದ್ದು, ನಮ್ಮ ಸಾಮಾಜಿಕ ಸೌಹಾರ್ದತೆಯನ್ನು ಗಟ್ಟಿಗೊಳಿಸುವಂಥದ್ದು, ಎಲ್ಲರಿಗೂ ಒಂದು ಮನಸ್ಸಿಗೆ ಹಿತ, ಶಾಂತಿ, ನೆಮ್ಮದಿಯನ್ನು ಕೊಡುವಂಥ ಒಂದು ಪ್ರಕ್ರಿಯೆಯಲ್ಲಿ ಸದಾ ಭಾಗಿಯಾಗಿದೆ. ಹಾಗೆ
ಈ ಮೊಸರುಕೊಡಿಗೆ ಉತ್ಸವ ಸಮಿತಿ ಮತ್ತು ನಾಗಬ್ರಹ್ಮ ಪ್ರಗತಿಪರ ಸ್ವಸಹಾಯ ಸಂಘ ಇವರೆಲ್ಲ ಈ ಜಂಟಿಯಾಗಿ ಇಂಥ ಒಂದು ಕಾರ್ಯವನ್ನು ಕೈಗೆತ್ತಿಕೊಂಡದ್ದು ಬಹಳ ಶ್ಲಾಘನೀಯ ಮತ್ತು ಪ್ರಶಂಸನೀಯ ಹಾಗೂ ಅನುಕರಣೀಯ. ಈ ಹಿಂದೆ ನಾವು ನೋಡ್ತಾ ಇದ್ದೇವೆ, ಈ ಹಬ್ಬ ಹರಿದಿನಗಳನ್ನು ತಮ್ಮ ಮನೆಯಲ್ಲಿ ಅವರ ತಾಕತ್ತಿಗೆ ಸಮನಾಗಿ ಆಚರಿಸ್ತಾ ಬರ್ತಿದ್ರು. ಆ ನಂತರ ಈ ಮನೆಯಿಂದ ಹೊರಗಡೆ ಈ ಹಬ್ಬಗಳು ನಡೆಯಲಿಕ್ಕೆ ಪ್ರಾರಂಭ ಆಯಿತು. ಸಾರ್ವಜನಿಕವಾಗಿ ಗಣೇಶೋತ್ಸವ, ಸಾರ್ವಜನಿಕವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಥವಾ ಉಳಿದ ಹಬ್ಬ ಹರಿದಿನಗಳನ್ನು ಆಚರಿಸುವಂಥದ್ದು ಸಾರ್ವಜನಿಕವಾಗಿ. ಇಲ್ಲಿಯ ವಿಶೇಷತೆ ಏನು ಅಂತ ಹೇಳಿದ್ರೆ, ಮನೆಯಲ್ಲಿ ನಮ್ಮ ಧರ್ಮದಂತೆ, ನಮ್ಮ ಅನುಕೂಲದಂತೆ, ನಾವು ನಂಬಿಕೊಂಡು ಬಂದಂಥ ಸಂಪ್ರದಾಯದಂತೆ, ಒಂದು ಪರಂಪರೆಯಂತೆ ಮನೆಯೊಳಗಡೆ ಮನೆ ಮಂದಿ ಜೊತೆಗೆ ಆಚರಿಸಿ ನಾವು ಸಂತೋಷ ಪಡ್ತಿದ್ದೇವೆ. ತದನಂತರ ನಮಗೆ ಗೊತ್ತಾಯಿತು, ಈ ಶಕ್ತಿ ಜಾಸ್ತಿ ಆಗಬೇಕಾದ್ರೆ ಮನೆಯೊಳಗೆ ಸಾಕಾಗುವುದಿಲ್ಲ. ಯಾವುದೇ ಇಂಥ ಒಂದು ಆಚರಣೆಗಳು ಮನೆಯಿಂದ ಹೊರಗಡೆ ಬಂದರೆ, ಸಾರ್ವಜನಿಕ ಕ್ಷೇತ್ರದಲ್ಲಿ ಸಾರ್ವಜನಿಕ ಜೊತೆಗೆ 10 ಸಂಸ್ಥರು, ಊರಿನ ಜನರು ಸೇರಿದರೆ ಅಲ್ಲಿ ಒಂದು ಅದ್ಭುತವಾದ ಶಕ್ತಿ, ಮಹತ್ವ, ಗೌರವ ಆ ಒಂದು ಸಭೆ ಸಮಾರಂಭಕ್ಕೆ ಸಿಗುತ್ತೆ. ಇಲ್ಲಿಯೇ ನೋಡಿ, ನಾನು ನೋಡ್ತಾ ಇದ್ದೇನೆ, ಇಂಥ ಅನೇಕ ಆಚರಣೆಗಳನ್ನು ಸಾರ್ವಜನಿಕವಾಗಿ ಈ ಕೋಣಾಜಿಯಲ್ಲಿ ನಾವು ಆಚರಿಸ್ತಾ ಬರ್ತಾ ಇದ್ದೇವೆ. ಈ ಒಂದು ಮಾಧ್ಯಮ ಅಂತ ಹೇಳ್ಬೋದು, ಅಥವಾ ಇದೊಂದು ವೇದಿಕೆ ಅಂತ ಹೇಳ್ಬೋದು. ಏನಂತ ಹೇಳಿದ್ರೆ, ಇಲ್ಲಿ ನಾವೆಲ್ಲರೂ ಒಂದೇ ರೀತಿಯಾಗಿದ್ದೇವೆ, ನಮ್ಮ ಮನಸ್ಸು ಒಂದೇ, ಮನಸ್ಸುಗಳು ಸೇರ್ತವೆ ಇಲ್ಲಿ. ಯಾಕೆಂತ ಹೇಳಿದ್ರೆ ಇಲ್ಲಿ ಎಲ್ಲರ ಒಳಗೊಳ್ಳುವಿಕೆ ಉಂಟು, ಹಾಗೆಯೇ ಸರ್ವ ಧರ್ಮೀಯರ ಪಾಲ್ಗೊಳ್ಳುವಿಕೆ ಉಂಟು. ಇಲ್ಲಿ ಸಿಗುವಂಥ ಖುಷಿ ಆ ಸ್ವರ್ಗದಲ್ಲಿ ಸಿಗಲಿಕ್ಕಿಲ್ಲ ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಇದು ಭಾರತ, ಇದೊಂದು ಮಿನಿ ಭಾರತ ಆಗುತ್ತೆ ಇಲ್ಲಿ. ನಾನು ಅನೇಕ ಸಭೆ ಸಮಾರಂಭಗಳಲ್ಲಿ ಹೇಳಿದ್ದೇನೆ, ಇಲ್ಲಿ ಕೂಡ ಹೇಳ್ತೇನೆ, ಈ ಸ್ಟೇಟ್ಮೆಂಟ್ ಮಾಡಲಿಕ್ಕೆ ನನಗೆ ಭಾಳ ಇಷ್ಟ. ಯಾಕೆಂದರೆ ಇದು ನನ್ನ ಹೃದಯಕ್ಕೆ ಭಾಳ ಹತ್ತಿರವಾದದ್ದು. ಭಾರತ ದೇಶ ಅಂತ ಹೇಳುವಂಥದ್ದು ಒಂದು ಕಂಬದ ಡೇರೆ ಅಲ್ಲ, 1000 ಕಂಬಗಳ ಚಪ್ಪರ ಅಂತ ಇಲ್ಲಿ ನಾವು ಕಾಣ್ತೇವೆ. ಇಲ್ಲಿ ಈ ಚಪ್ಪರದಲ್ಲಿ ಎಲ್ಲರೂ ಇದ್ದಾರೆ, ಅನೇಕ ಧರ್ಮೀಯರಿದ್ದಾರೆ, ಬಟ್ ಎಲ್ಲರ ಮನಸ್ಸು ಒಂದೇ. ಯಾಕೆ ನಾವೆಲ್ಲರೂ ಚೆನ್ನಾಗಿರಬೇಕು, ನಾವೆಲ್ಲರೂ ಸಂತೋಷ ಆಗಿರಬೇಕು ಅಂತ ಹೇಳಿದರೆ ಮನೆಯಲ್ಲಿ ಮಾತ್ರ ಆಚರಣೆ ಮಾಡೋದಲ್ಲ, ಸಾರ್ವಜನಿಕವಾಗಿ ಎಲ್ಲರ ಸಮಕ್ಷಮದಲ್ಲಿ ಸಂತೋಷದಿಂದ, ಉತ್ಸಾಹದಿಂದ, ಹುರುಪಿಂದ ಆಚರಿಸ್ತೇವೆ. ಈ ಸಂದರ್ಭದಲ್ಲಿ ಇಲ್ಲಿ ಸೇರಿರುವ ಸರ್ವರಿಗೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಾವು ಎಲ್ಲ ಧರ್ಮವನ್ನು ನೋಡಿದರೆ ಎಲ್ಲ ಧರ್ಮಗಳಲ್ಲಿ ಒಂದೇ ರೀತಿಯ ಮೌಲ್ಯಗಳನ್ನು ನಾವು ಸಾರಿದ್ದೇವೆ. ಅದು ಬೈಬಲ್ ಆಗಿರಬಹುದು, ಕುರಾನ್ ಇರಬಹುದು, ಮಹಾಭಾರತ, ರಾಮಾಯಣ, ಪುರಾಣ, ವೇದ, ಉಪನಿಷತ್ತುಗಳಿರಬಹುದು. ಒಂದೇ ಹೇಳುವಂಥದ್ದು ಏನು? ಕಷ್ಟದಲ್ಲಿರುವವನಿಗೆ ಸಹಾಯ ಮಾಡು, ಇನ್ನೊಬ್ಬರ ಕಣ್ಣೀರನ್ನು ಒರೆಸಲಿಕ್ಕೆ ಪ್ರಯತ್ನ ಮಾಡು. ಕಣ್ಣೀರು ಬರೆಸುವಂತೆ ಮಾಡಬೇಡ, ಕಣ್ಣೀರನ್ನು ಒರೆಸುವಂತೆ ಮಾಡು. ಇನ್ನೊಬ್ಬನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಾಗೆ ಮಾಡು. ಹೊಟ್ಟೆ ಹಸಿದು ಬರುವಾಗ ನಿನ್ನ ತಟ್ಟೆಯಿಂದ ಅರ್ಧ ಅಂಶ ಇನ್ನೊಬ್ಬನೇ ಹಂಚಿಕೊಡುವಾಗ ಸಿಗುವ ಖುಷಿ ಬೇರೆ ಎಲ್ಲಿ ಸಿಗುವುದಿಲ್ಲ ನಮಗೆ. ಶ್ರೀಮಂತಿಗೆ ಹಣದಲ್ಲಿ ಅಲ್ಲ, ಆಸ್ತಿ ಪಾಸ್ತಿಯಲ್ಲಿ ಅಲ್ಲ, ಶ್ರೀಮಂತಿಗೆ ಅಹಂಕಾರದಲ್ಲಿ ಅಲ್ಲ. ಶ್ರೀಮಂತಿಗೆ ಇರುವಂಥದ್ದು ಹೃದಯ ವೈಶಾಲ್ಯತೆಯಲ್ಲಿ, ಇನ್ನೊಬ್ಬನ ಅರ್ಥ ಮಾಡುವುದರಲ್ಲಿ, ಇನ್ನೊಬ್ಬನ ಜೊತೆಗೆ ಬದುಕಿ ಬಾಳುವುದರಲ್ಲಿ, ಸಮಾಜದಲ್ಲಿ ಅಚ್ಚುಕಟ್ಟಾಗಿ ಎಲ್ಲರಿಗೆ ಹಿತವಾಗಿ ಮಿತವಾಗಿ ನಾವು ಇರ್ತೇವಲ್ಲ, ಅಲ್ಲಿ ಸಿಗುವಂಥ ಒಂದು ಸ್ವರ್ಗ ಸುಖ ಬೇರೆ ಎಲ್ಲಿ ಸಿಗುವುದಿಲ್ಲ. ಇಂಥ ಒಂದು ಪುಣ್ಯ ಅಥವಾ ಸೌಭಾಗ್ಯ ಎಲ್ಲರಿಗೂ ಸಿಗುವುದಿಲ್ಲ. ಕೋಣಾಜಿಯಲ್ಲಿ ನಮಗೆಲ್ಲರಿಗೂ ಇದು ಸಿಗುತ್ತೆ. ಯಾಕೆಂದರೆ ಇಂಥ ಸಂಘ ಸಂಸ್ಥೆಗಳು, ಇಲ್ಲಿರುವ ಸಮಾನ ಮನಸ್ಕರು ಕೂಡ ಇದೇ ರೀತಿ ಒಂದು ಶ್ರಮ ಪಡ್ತಾರೆ. ಈ ರೀತಿಯಲ್ಲಿ ಮಾಡೋ ಕಾರಣ ಈ ಕೋಣಾಜೆ ಉಳಿದ ಜಾಗಗಳಿಗೆ ಒಂದು ಮಾದರಿಯಾಗಿ ಇದಾಗಿದೆ. ಇದು 1-2 ವರ್ಷದಿಂದ ಆಚರಿಸ್ತಾ ಬರ್ತಾರಲ್ಲ, 16ನೇ ವರ್ಷದ್ದು ಇದು 100 ವರ್ಷ ಆದರೂ ಇದೇ ರೀತಿ ಆಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿರುವಂಥ ಒಂದು ಸರ್ವಧರ್ಮ ಸಮನ್ವಯ ಬಹಳ ಅಚ್ಚುಕಟ್ಟಾಗಿದೆ, ಅನುಕರಣೀಯ ಆಗಿದೆ, ಎಲ್ಲರೂ ಹೊಗಳುವಂತಾಗಿದೆ. ಇಲ್ಲಿ ಬಂದು ಪಾಲ್ಗೊಳ್ಳುವಾಗ ಈ ವೇದಿಕೆಯಲ್ಲಿ ನನಗೆ ಅಷ್ಟೇ ಖುಷಿ ಆಗುತ್ತೆ. ಅವತ್ತು ಗ್ರಾಮೋತ್ಸವ ಆಗುವಾಗಲೂ ಅದೇ ಖುಷಿಯಾಗಿದೆ. ನಾನು 10 ಕಡೆ ನಾನು ಹೇಳಿದ್ದೇನೆ. ಕೋಣಾಜೆ ಈ ಗ್ರಾಮೋತ್ಸವ 2019 ಅಲ್ಲಿ ಹೋಗುವಾಗ ನನಗೆ ವಿಶಿಷ್ಟ ಅನುಭವ ಆಯಿತು. ಒಂದು ಬದುಕಿನ ಸಾರ್ಥಕ್ಯವನ್ನು ಕಂಡುಕೊಂಡಾಗ ಆಯಿತು.
ಅದೇ ರೀತಿ ಇಂಥ ಸಮಾರಂಭಗಳಿಗೆ ಬರುವಾಗ ಅದೇ ರೀತಿ ಆಗುತ್ತೆ. ಆದ ಕಾರಣ ಎಲ್ಲ ಧರ್ಮಗಳಲ್ಲಿ ಮೌಲ್ಯಗಳು ಒಂದೇ ರೀತಿ ಆಗಿದ್ದಾವೆ, ಆದರೆ ಸಂಕೇತಗಳು ಬೇರೆ ಬೇರೆ ಆಗಿವೆ, ಆಚರಣೆಗಳು ಕೂಡ ಬೇರೆ ಬೇರೆ ಆಗಿವೆ. ಆದರೆ ಈ ಬೇರೆ ಬೇರೆ ಆದ ಆಚರಣೆಗಳು ಸಾರ್ವಜನಿಕವಾಗಿ ಒಂದೇ ಜಾಗಕ್ಕೆ ಬರುವಾಗ ಒಂದೇ ಆಚರಣೆ ಆಗುತ್ತೆ, ಒಂದೇ ಧರ್ಮ ಆಗುತ್ತೆ, ಅದು ಮಾನವ ಧರ್ಮ. ಯಾಕಂದ್ರೆ ನಾವು ಈ ರೀತಿ ಬದುಕಬೇಕಾದ್ರೆ ಸಪ್ತಪದಿ ಅಂತ ಹೇಳ್ತೇವೆ ನಾವು. 7 ರೀತಿಯ ಆಯಾಮಗಳಿದೆ. ಮೊದಲನೇ ಆಯಾಮ ಮನುಷ್ಯ. ನೀನು ಮನುಷ್ಯನ ಅಂತ ಅರ್ಥ ಮಾಡಿಕೊಳ್ಬೇಕು. ನಾನು ಪ್ರಾಣಿಗಳಿಗಿಂತ ಭಿನ್ನವಾಗಿದ್ದೇನೆ, ಯಾಕೆ ನಾನು ಯೋಚನೆ ಮಾಡ್ತೇನೆ. ಎರಡನೇದು ಏನಂತಾರೆ, ನೀನು ಮನುಷ್ಯ ಆದ್ರೆ ಸಾಲದು, ಒಳ್ಳೆ ಮನುಷ್ಯ ಆದ್ರೂ ಸಾಲದು, ನೀನೊಬ್ಬ ಶ್ರೇಷ್ಠ ವ್ಯಕ್ತಿ ಆಗಬೇಕು, ಆಗ ನಿನ್ನ ಸಮಾಜಕ್ಕೆ ಕೊಡುಗೆ ಕೊಡಬಹುದು. ಎರಡನೇದ್ದು ವ್ಯಕ್ತಿ ಆಗುವಂಥದ್ದು. ಆ ವ್ಯಕ್ತಿತ್ವ ವಿಕಸನದ ಮೂಲಕ ವ್ಯಕ್ತಿ ಆಗ್ತಾನೆ. ಮೂರನೇದು ಬರುತ್ತೆ ಅವನ ಕುಟುಂಬ. ಕುಟುಂಬವನ್ನು ಕಡೆಗಣಿಸಬಾರದು, ನಮ್ಮ ತಂದೆ ತಾಯಂದಿರನ್ನು ಕಡೆಗಣಿಸಬಾರದು, ಗುರು ಹಿರಿಯರಿಗೆ ನಾವು ಗೌರವಿಸಬೇಕಾಗುತ್ತೆ. ಇದು ಕುಟುಂಬದ ಒಂದು ಸಂಸ್ಕಾರ ಆಗಬೇಕು, ಸಂಸ್ಕೃತಿ ಆಗಬೇಕು. ಇದು ಮೂರನೇದಾಗುತ್ತೆ. ನಾಲ್ಕನೇದು ಸಮುದಾಯ. ನೀವು ಯಾವುದೇ ಸಮುದಾಯಕ್ಕೆ ಸೇರಿರಬಹುದು, ಆ ಸಮುದಾಯದ ಹಿತರಕ್ಷಣೆ ಕಾಪಾಡುವಂಥದ್ದು ನಮ್ಮ ಒಂದು ನೈತಿಕ ಜವಾಬ್ದಾರಿಯಾಗಿದೆ. ಐದನೇದು ಬರುವಂಥದ್ದು ಏನಂತ ಹೇಳಿದ್ರೆ, ಇಲ್ಲಿ ಸಮಾಜ ಬರುತ್ತೆ. ಎಲ್ಲ ಸಮುದಾಯಗಳ ಸಮಾಜ ಆಗುತ್ತೆ. ಸಮಾಜ ಸ್ವಸ್ಥವಾಗಿರಬೇಕು, ಸಮಾಜ ಒಂದು ಸಂತೋಷದಲ್ಲಿರಬೇಕು ಅಂತ ಹೇಳಿದ್ರೆ ಸಮಾಜವನ್ನು ನಾವು ಗುರುತಿಸಿಕೊಳ್ಬೇಕು, ಸಮಾಜದ ಒಂದು ಭಾಗ್ಯ ಆಗಬೇಕು ನಾವು. ಅದು ಒಳ್ಳೆ ಸಮಾಜ, ಸುಸಂಸ್ಕೃತ ಸಮಾಜ ಆಗುತ್ತೆ. ಆರನೇದು ಬರೋದು ರಾಷ್ಟ್ರ. ದೇಶ ಅಲ್ಲ, ರಾಷ್ಟ್ರ. ಇಂಥ ಸಮಾಜಗಳಿದ್ದಲ್ಲಿ ರಾಷ್ಟ್ರ ಕೂಡ ಬಲಿಷ್ಠಗೊಳ್ಳುತ್ತೆ. ಏಳನೇದಾಗುವಂಥದ್ದು ಏನಂತ ಹೇಳಿದ್ರೆ ನಮ್ಮ ಜಗತ್ತು. ಆ ರೀತಿ ಒಬ್ಬ ಮನುಷ್ಯನಿಂದ ಜಗತ್ತಿನವರೆಗೆ ನಾವು ನಮ್ಮದ್ರಲ್ಲಿ ಹೇಳ್ತೇವೆ ವಸುದೈವ ಕುಟುಂಬಕಂ ಅಂತ. ಎಲ್ಲರನ್ನು ಪ್ರೀತಿಸಬೇಕು, ಎಲ್ಲರ ಪ್ರೀತಿಗೆ ನಾವು ಪಾತ್ರರಾಗಬೇಕಾದ್ರೆ ನಾವು ಅರ್ಹರಾಗಬೇಕಾದ್ರೆ ನಮ್ಮ ಮನಸ್ಸು ಸ್ವಸ್ಥವಾಗಿರಬೇಕು, ಸ್ವಚ್ಛವಾಗಿರಬೇಕು. ಆಗ ಮಾತ್ರ ಇನ್ನೊಬ್ಬರನ್ನು ನಾವು ಪ್ರೀತಿಯಿಂದ ಗೌರವಿಸಬಹುದು. ಹೀಗೆ ಹೇಳಿ ಇಂಥ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡಿಕೊಳ್ಳಬೇಕು ಅಂತ ಆಗಬೇಕಾದ್ರೆ ಪುಟಾಣಿಗಳು ಬೇಕು. ಮುದ್ದು ಕೃಷ್ಣ ಇರ್ತಾನೆ, ಬಾಲಕೃಷ್ಣ ಇರ್ತಾನೆ, ಪುಟಾಣಿ ಕೃಷ್ಣ ಇರ್ತದೆ. ಬಹಳ ಚಂದ. ಯಾಕಂದ್ರೆ ಈ ಸಣ್ಣ ಮಕ್ಕಳು ದೇವರಿಗೆ ಸಮಾನ. ಅವ್ರು ಏನು ಮಾಡಿದ್ರು ಚಂದ. ಆ ಸಭೆಗೆ ವಿಶಿಷ್ಟವಾದ ಅಲಂಕಾರ ಬರುತ್ತೆ. ಅದನ್ನು ನಾವು ನೋಡಿದ್ದೇವೆ. ನಾವು ಹಾಗೆಯೇ ನಾವು ಗೌರವಿಸ್ತೇವೆ. ನಾವು ನಮ್ಮ ದೇಶ ಕಾಯುವವರನ್ನು ಗೌರವಿಸ್ತೇವೆ ಅಂತ ಹೇಳಿದ್ರೆ ನಾವು ಇಡೀ ಎಲ್ಲರನ್ನು ಗೌರವಿಸಿದಾಗ ಆಗುತ್ತೆ. ಇದು ನಾವು ಇದಾಗಬೇಕು. ನಾನು ಮಂಗಳ ಗಂಗೋತ್ರಿಗೆ ನಾನು ಹೇಳ್ತಾ ಇದ್ದೆ ಮೊನ್ನೆ ಯಾವುದೋ ಒಂದು ಸಭೆಯಲ್ಲಿ, ನಮ್ಮಲ್ಲಿ ಯಾವುದು ಸಿ ವಿ ರಾಮನ್ ಸರ್ಕಲ್ ಇದೆ, ಹಿಂದಿನ ಕುಲಪತಿಗಳು ಮಾಡಿದ್ದಾರೆ. ನಾನೊಂದು ಕುಲಪತಿಯಾಗಿ ಮಾಡ್ತಾ ಇರುವಂಥದ್ದು ಬೇರೆ ರೀತಿಯಲ್ಲಿ. ನಾನು ಶಹೀದ್ ಸ್ಥಳ್ ಅಂತ ಮಾಡ್ತೇನೆ. ಕಾರ್ಗಿಲ್ ವಿಜಯೋತ್ಸವ ಅಲ್ಲಿ ಆಚರಿಸ್ತೇವೆ ನಾವು. ಯಾಕಂದ್ರೆ ನಾವು ಇಂಥ ನಮ್ಮ ಸೇನಾನಿಗಳಿಗೆ ನಾವು ಸೆಲ್ಯೂಟ್ ಮಾಡುವಂಥದ್ದು ಅಂತ ಹೇಳಿದ್ರೆ ದೇವರಿಗೆ ನಮಸ್ಕಾರ ಮಾಡೋದಕ್ಕಿಂತ ಹೆಚ್ಚು ಪುಣ್ಯದ್ದು. ಅಂಥವರಿಗೆ ಇಲ್ಲಿ ಗೌರವ ಸಲ್ಲಿಸಿದ್ದೇವೆ. ಹಾಗೆ ಪ್ರಗತಿಪರ ಕೃಷಿಕರಿಗೆ ನಾವು ಸಲ್ಲಿಸಿದ್ದೇವೆ. ಈ ಊರಿನ ಮಹನೀಯರನ್ನು ಗುರುತಿಸಿ ಗೌರವಿಸಿ ಪ್ರೋತ್ಸಾಹಿಸಿದ್ದೇವೆ. ಇದರಿಂದ ನಮ್ಮ ಗೌರವ ಜಾಸ್ತಿ ಆಗಿದೆ, ಊರಿನ ಗೌರವ ಜಾಸ್ತಿ ಆಗಿದೆ. ಸಾರ್ವಜನಿಕ ಮೊಸರು ಕೂಡಿಕೆ ಉತ್ಸವ ಹಾಗೂ ಸರ್ವಧರ್ಮ ಸಮನ್ವಯ ಸಮಾರಂಭವನ್ನು ಆಚರಿಸ್ತಾ ಇರುವುದು ಬಹಳಷ್ಟು ಸಂತೋಷವಾಗಿದೆ. ಈ ಸಮಾರಂಭದಲ್ಲಿ ಪಾಲ್ಗೊಳ್ತಿರುವ ನಮ್ಮ ಕುಲಪತಿಗಳಾದ ಶ್ರೀಯುತ ಪ್ರೊಫೆಸರ್ ಎಡಪಡಿ ತಯಾರವರೇ, ಶ್ರೀಯುತ ರವೀಂದ್ರ ರೈ ಅವರೇ, ಶ್ರೀಯುತ ಹಾಜಿ ಇಬ್ರಾಹಿಂ ಕೊಡಿಜಾಲ್ರವರೇ, ಶ್ರೀಯುತ ಪ್ರಸಾದ್ ರೈ ಕಲ್ಲಿಮಾರ್ರವರೇ, ಶ್ರೀಯುತ ಜಾನ್ ಸಲ್ಡನ್ರವರೇ, ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳೇ, ವೇದಿಕೆ ಮುಂಭಾಗದಲ್ಲಿರುವ ಸಹೋದರರೇ, ಸಹೋದರಿಯರೇ, ಇವತ್ತು ಸುಮಾರು ಒಂದು 6:20 ನಾನು ಇಲ್ಲಿಗೆ ಆಗಮಿಸಿದ್ದೆ. ಆಗ ಇಲ್ಲಿ ಸುಮಾರು ಒಂದು 500 ಜನರು ಸೇರಿದ್ದರು. ಒಂದು 3/4 ಗಂಟೆಯ ಸಮಯ ಇಲ್ಲಿ ವೇದಿಕೆಯಲ್ಲಿ ನಡೆಯುತ್ತಿದ್ದ ಸ್ಪರ್ಧೆ ಕಾರ್ಯಕ್ರಮಗಳನ್ನು ನೋಡಿದಾಗ ನನ್ನ ಮನಸ್ಸಿಗೆ ಅನಿಸಿದಿಷ್ಟೇ, ಸುಮಾರು ಮಧ್ಯಾಹ್ನ 2 ಗಂಟೆಯಿಂದ ಸುಮಾರು 7 ಗಂಟೆಯ ತನಕ 3:30-4 ಗಂಟೆಯ ಸಮಯ ನೀವು ಈ ಪುಟಾಣಿಗಳಿಗೆ ಈ ಸ್ಟೇಜಿಗೆ ಬಂದು ಅವರಿಗೆ ಧೈರ್ಯವನ್ನು ಕೊಟ್ಟಿದ್ದೀರಾ. ಆ ಮಕ್ಕಳ ಕಾರ್ಯಕ್ರಮ ನೋಡುವಾಗ ಈ ಮಕ್ಕಳಿಗೆ ನೀವು ಕೊಟ್ಟ ಈ ಚಿಕ್ಕ ಒಂದು ಏನ್ ಹೇಳ್ತಾನೆ ಒಂದು ಕಾರ್ಯಕ್ರಮ ಅವರಿಗೆ ಸ್ಥೈರ್ಯವನ್ನು ನೀಡಿದೆ. ನಮ್ಮ ಸಮುದಾಯಕ್ಕೆ ಮುಂದಿನ ವರ್ಷಗಳಲ್ಲಿ ಯುವ ನಾಯಕರು ಇಲ್ಲಿಂದ ಮೂಡಿ ಬರ್ತಾರೆ ಅಂತ ನನಗಂತೂ ಬಹಳಷ್ಟು ಸಂತೋಷವಾಗಿದೆ. ಮಕ್ಕಳನ್ನು ಇಲ್ಲಿಗೆ ತಂದ ಪೋಷಕರಿಗೆ ಅದೇ ರೀತಿ ಮಕ್ಕಳಿಗೆ ಅಭಿನಂದನೆಗಳು.
ಎರಡನೇದಾಗಿ ಇದು ಮಳೆಗಾಲದ ಸಮಯ, ಸ್ವಲ್ಪ ಚಳಿ ಸ್ವಲ್ಪ ಮಳೆ ಅಂತ ಹೇಳುವಾಗ ಇಂತಹ ಒಂದು ಕಾರ್ಯಕ್ರಮ ಇದ್ದರೆ ಹೊರಗೆ ಬಂದು ನಾವು ಸಂತೋಷದಿಂದ ಎಲ್ಲರೂ ಒಟ್ಟಿಗೆ ಸೇರಿ ಇಂಥ ಸಂಭ್ರಮವನ್ನು ನಡೆಸುವಾಗ ಖಂಡಿತವಾಗಿ ಹಿರಿಯರಿಗೂ ಪೋಷಕರಿಗೂ ಮಕ್ಕಳಿಗೂ ಖಂಡಿತವಾಗಿ ಬಹಳಷ್ಟು ಖುಷಿ ಆಗ್ತದೆ. ಆದುದರಿಂದ ನನ್ನ ಅನಿಸಿಕೆ ಏನೆಂದರೆ ಈ ಕೃಷ್ಣ ಜನ್ಮಾಷ್ಟಮಿಯ ಸಮಾರಂಭ ಎಂದರೆ ಊರ 10 ಸಂವತ್ಸರನು ಊರ ಎಲ್ಲ ಜನರನ್ನು ಒಟ್ಟಿಗೆ ಸೇರಿಸುವಂತ ಒಂದು ಅರ್ಥಭರಿತವಾದ ಸಂಭ್ರಮ. ಖಂಡಿತವಾಗಿಯೂ ನನಗಂದಿದು ಸಂತೋಷವನ್ನು ನೀಡಿದೆ. ನಾವು ಹಾಗೆ ಮಾತಾಡುವಾಗ ರವೀಂದ್ರನಾಥ್ ಠಾಗೋರ್ ಅವರು ಹೇಳಿದ ಒಂದು ಮಾತು ನನಗೆ ನೆನಪಿಗೆ ಬರ್ತದೆ. ಎವ್ರಿ ಚೈಲ್ಡ್ ಬಾರ್ನ್ ಇನ್ ಟು ದಿಸ್ ವರ್ಲ್ಡ್ ರಿಮೈಂಡ್ಸ್ us that God still loves us. ದೇವರು ನಮ್ಮನ್ನು ಪ್ರೀತಿಸುತ್ತಾನೆ ಎಂಬುದು ಪ್ರತಿಯೊಂದು ಮಗು ಹುಟ್ಟಿದಾಗ ನಮಗೆ ಅರ್ಥವಾಗುತ್ತದೆ. ಪ್ರತಿಯೊಂದು ಮಗು ಹುಟ್ಟಿದಾಗ ದೇವರು ನಮ್ಮನ್ನು ಪ್ರೀತಿಸ್ತಾನೆ ಎಂಬ ಚಿಂತನೆ ನಮ್ಮ ಮನಸ್ಸಲ್ಲಿ ಬರ್ತಾ ಇದೆ. ದೇವನೇ ಧರೆಗಿಳಿದು ಬರುವಾಗ ಆತನ ಜನ್ಮದಿನೋತ್ಸವವನ್ನು ಆಚರಿಸುವಾಗ ಯಾವ ಸಂತೋಷ ಇರಬೇಕು. ಕ್ರಿಸ್ಮಸ್ ವೇಳೆಯಲ್ಲಿ ಯೇಸುವಿನ ಜನ್ಮವಿರಲಿ, ಈ ಇಂದಿನ ಈ ಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮವಿರಲಿ, ಅಥವಾ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನವಾಗಲಿ, ಈ ಎಲ್ಲ ಜನ್ಮದಿನಗಳನ್ನು ಆಚರಿಸುವಾಗ ಯಾವಾಗಲೂ ಜಗಳವಾಗುವುದಿಲ್ಲ, ಯಾವಾಗಲೂ ಅಲ್ಲಿ ಏನು ಹೇಳ್ತಾರೆ ಎಲ್ಲರೂ ಒಟ್ಟಿಗೆ ಬರೋದಲ್ಲಿ ಯಾವುದೇ ಕುಂದುಕೊರತೆ ಇರುವುದಿಲ್ಲ. ಬದಲಾಗಿ ಸಾಮರಸ್ಯದಿಂದ ಶಾಂತಿಯಿಂದ ಪ್ರತಿ ಜನ್ಮದಿನವನ್ನು ನಾವು ಆಚರಿಸುತ್ತೇವೆ. ಹಾಗಿರುವಾಗ ಭಗವಂತ ನಮಗೆ ಹತ್ತಿರದಲ್ಲಿದ್ದಾನೆ ಅಂತ ಹೇಳುವಾಗ ದುಷ್ಟ ಶಕ್ತಿಗಳು ದೂರಕ್ಕೆ ಹೋಗಿ ಹೋಗ್ತವೆ. ನಮ್ಮ ಸಮಾಜದಲ್ಲಿ ನೀತಿ ಶಾಂತಿ ಬೆಳೀತವೆ. ಆದ್ದರಿಂದ ಶ್ರೀಕೃಷ್ಣ ಈ ಧರೆಗಿಳಿ ಬಂದಿದ್ದಾನೆ ಅಂತ ಹೇಳುವಾಗ ನಿಜವಾಗಿ ದೇವರು ನಮ್ಮಡೆ ಇದ್ದಾನೆ ಅಂತ ಹೇಳುವಾಗ ಆ ದೇವರ ಶಕ್ತಿ ನಮ್ಮಲ್ಲಿದೆ. ಅನ್ಯಾಯ ತೊಲಗಿ ಹೋಗ್ತದೆ, ಅಸತ್ಯ ತೊಲಗಿ ಹೋಗ್ತದೆ, ಸತ್ಯ ನೀತಿ ನ್ಯಾಯದ ಜೀವನ ಇಲ್ಲಿ ರೂಪುಗೊಂಡು ಬರ್ತದೆ. ಬೈಬಲ್ನಲ್ಲಿ ಯೇಸು ಕ್ರಿಸ್ತ ಜನಿಸಿದಾಗ ಹೆರೋದ ರಾಜನಿಗೆ ತುಂಬಾ ಅಸೂಯೆ ಆಯ್ತು. ಯಾಕೆಂದ್ರೆ ನನ್ನ ರಾಜ ಅಥವಾ ಕೆಟ್ಟ ರಾಜ, ನನ್ನ ರಾಜ ಸಾಮ್ರಾಜ್ಯ ನಾಶವಾಗಿ ಹೋಗ್ತದೆ. ಇಲ್ಲಿ ಕೂಡ ಅದೇ ಕಂಸನ ಕಥೆ ಕೇಳಿದರೆ ಆತನ ಕೆಟ್ಟತನ ಅದೆಲ್ಲ ನಾಶವಾಗಿ ಹೋಗುವಾಗ ಶ್ರೀಕೃಷ್ಣನಿಂದ ಆಶೀರ್ವಾದ ಸಿಗ್ತದೆ. ಆದ್ದರಿಂದ ಭಗವಂತನ ಧರೆಗಿಳಿದು ಬರುವಾಗ ಎಲ್ಲ ರೀತಿಯ ಕೆಟ್ಟದು ನಾಶವಾಗಿ ಶಾಂತಿ ಸಿಗುತ್ತದೆ ಎಂಬುದು ಖಂಡಿತವಾಗಿಯೂ ನಮಗೆ ಸಂತೋಷ ನೀಡುವಂಥದ್ದು. ಅಚ್ಯುತ್ ಗಟ್ಟಿಯವರ ನೇತೃತ್ವದಲ್ಲಿ ಕಳೆದ 15 ವರ್ಷಗಳಿಂದ ಇಲ್ಲಿ ಸಾರ್ವಜನಿಕವಾಗಿ ಕೃಷ್ಣ ಜನ್ಮಾಷ್ಟಮಿಯನ್ನು ನಾವು ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಎಲ್ಲ ಸೇರಿಕೊಂಡು ಇಲ್ಲಿ ಆಚರಣೆ ಮಾಡ್ತಾ ಬಂದಿದೆ. ಇದು ಈ ಜಿಲ್ಲೆಗೆ, ಈ ರಾಜ್ಯಕ್ಕೆ, ಈ ದೇಶಕ್ಕೆ ಒಂದು ಮಾದರಿ ಕಾರ್ಯಕ್ರಮ. ಯಾಕಂತ ಹೇಳಿದರೆ ಈಗಾಗಲೇ ನಮ್ಮ ಎಡಪಡಿ ತಾಯರವರು ಮತ್ತು ಶಾರದಾನ್ರವರು ನಿಮ್ಮ ಬಗ್ಗೆ, ನಮ್ಮ ಗ್ರಾಮೀಣ ಯುವಕ ಸಂಘದ ಬಗ್ಗೆ, ಈ ಕಾರ್ಯಕ್ರಮದ ರೂವಾರಿಗಳ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಈಗಾಗಲೇ ನನಗೆ UT ಖಾದರ್ ಅವರು, ನಮ್ಮ ಮಾಜಿ ಉಸ್ತುವಾರಿ ಸಚಿವರು ಬರಬೇಕು, ಅವರು ಬರಲಿಕ್ಕೆ ಆಗೋದಿಲ್ಲ, ನನ್ನ ಸಂದೇಶವನ್ನು ಕೂಡ ನೀವು ಹೇಳಬೇಕಂತ ಹೇಳಿದ್ದಾರೆ. ಅವರು ಕೂಡ ಒಬ್ಬ ಜಾತ್ಯತೀತ ಪರಂಪರೆಗೆ ಸೇರಿದಂಥ, ಅವರ ತಂದೆ ಕೂಡ ಇಲ್ಲಿ 4 ಸಲ ಶಾಸಕರಾಗಿದ್ದರು. ಈಗ ಅವರು ಸತತವಾಗಿ 3 ಸಲ ಶಾಸಕರಾಗಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಈ ಜಿಲ್ಲೆಯಲ್ಲ, ಈ ರಾಜ್ಯದ ಎಲ್ಲ ಧರ್ಮದ, ಎಲ್ಲ ವರ್ಗದ ಜನರ ಪ್ರೀತಿಯನ್ನು ಕೂಡ ಗಳಿಸಿದ ಒಬ್ಬ ಯುವ ನಾಯಕ. ಅವರ ಸಂದೇಶವನ್ನು ಕೂಡ ನಿಮಗೆ ನಾನು ತಿಳಿಯಪಡಿಸುತ್ತಾ, ಈಗಾಗಲೇ ಎಡಪಡಿತಾಯವರು ಹೇಳಿದರು, ನಾವು ಹಿಂದೂಗಳಾಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಜೈನರಾಗಿರ್ಬೋದು, ಯಾರೇ ಆಗಿಲ್ಲ, ನಾವೆಲ್ಲ ಮೊದಲು ಮಾನವರಾಗಿರಬೇಕು. ನಾವು ಮಾನವರ ಧರ್ಮೀಯರಾಗಬೇಕು. ಆ ಮಾನವ ಧರ್ಮ ಏನು ಎಂಬುದನ್ನು ಸಂತ ಬಸವಣ್ಣ ಹೇಳ್ತಾರೆ. ಕಲಬೇಡ, ಕುಲಬೇಡ, ಹುಸಿಯ ನುಡಿಯಲು ಬೇಡ, ಪರರ ನಿಂದಿಸಬೇಡ, ಪರರ ದ್ವೇಷಿಸಬೇಡ, ಪರರ ದೂಷಿಸಬೇಡ, ಇದುವೇ ಧರ್ಮವಯ್ಯ, ಇದುವೇ ಮಾನವ ಧರ್ಮವಯ್ಯ. ನಮ್ಮೆಲ್ಲ ಅರ್ಥ ಮಾಡಿಕೊಳ್ಳಿ. ಮಾನವ ಧರ್ಮ ಅಂತ ಹೇಳಿದರೆ ಏನು? ಅದು ಹಿಂದೂ ಧರ್ಮದ ತಿರುಳು ಮಾನವ ಧರ್ಮ, ಇಸ್ಲಾಂ ಧರ್ಮದ ತಿರುಳು ಮಾನವ ಧರ್ಮ, ಕ್ರೈಸ್ತ ಧರ್ಮದ ತಿರುಳು ಮಾನವ ಧರ್ಮ, ಜೈನ ಧರ್ಮದ ತಿರುಳು ಮಾನವ ಧರ್ಮ. ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಧರ್ಮಗಳ ಮತ್ತು ಧಾರ್ಮಿಕ ಗ್ರಂಥಗಳ ತಿರುಳು ಅದು ಮಾನವ ಧರ್ಮವಾಗಿದೆ. ಎಲ್ಲಿ ಕೂಡ ವೇದ ಹೇಳಿಲ್ಲ ಅನ್ಯ ಧರ್ಮೀಯರನ್ನು ದೂಷಣೆ ಮಾಡಬೇಕಂತ, ಕುರಾನ್ ಹೇಳಿಲ್ಲ ಅನ್ಯ ಧರ್ಮೀಯರನ್ನು ದೂಷಣೆ ಮಾಡಬೇಕಂತ, ಬೈಬಲ್ ಹೇಳಿಲ್ಲ ಅನ್ಯ ಧರ್ಮೀಯರನ್ನು ದೂಷಣೆ ಮಾಡಬೇಕಂತ. ಎಲ್ಲ
ಧಾರ್ಮಿಕ ಗ್ರಂಥಗಳು ಹೇಳಿದೆ, ನೀನು ನಿನ್ನ ನೆರೆಕರೆಯಲ್ಲಿರ್ತಕ್ಕಂಥ ಎಲ್ಲ ಧರ್ಮದವರನ್ನು ನೀನು ಪ್ರೀತಿಯಿಂದ ಕಾಡಬೇಕು. ಅದನ್ನು ಕೂಡ ಕುರಾನ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ನಿನ್ನ ನೆರೆಕರೆಯಲ್ಲಿ ಯಾವುದೇ ಧರ್ಮಕ್ಕೆ ಸೇರಿದ ವ್ಯಕ್ತಿ ಊಟಕ್ಕೆ ಇಲ್ಲದೆ ಹಸಿವಿನಿಂದ ಬಾಳಿದರೆ ಅವರಿಗೆ ನನ್ನ ಕೊಡುವ ಧರ್ಮ ನಿನ್ನ ಕರ್ತವ್ಯ. ಅವರಿಗೆ ಕೊಡದೆ ನೀವು ಊಟ ಮಾಡಿದರೆ ನೀವು ಮುಸಲ್ಮಾನೇ ಅಲ್ಲ ಎಂಬುದನ್ನು ನಮ್ಮ ಕುರಾನ್ ಹೇಳಿದೆ, ಮೊಹಮ್ಮದ್ ಪೈಗಂಬರರು ಕೂಡ ಹೇಳಿದ್ದಾರೆ. ಆದ್ದರಿಂದ ಹಿಂದೂ ಧರ್ಮದ ವೇದ ಹೇಳಿದೆ, ಸರ್ವಜನೇ ಸುಖಿನೋ ಭವಂತು. ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಧರ್ಮದ ಎಲ್ಲ ವರ್ಗದ ಜನ ಸುಖವಾಗಿರಬೇಕು ಅಂತಕ್ಕಂಥ ಸಂದೇಶ ಇದು ಹಿಂದೂ ಧರ್ಮದ ಸಂದೇಶ, ಇದು ವೇದದ ಸಂದೇಶ. ನಮ್ಮ ಸರ್ಕಾರದವರು ನಂಬಿಕೊಂಡಂತಹ ಬೈಬಲ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಬಡ ಜನತೆಯ ಸೇವೆಯೇ ಭಗವಂತನ ಸೇವೆ. ಅಲ್ಲಿ ಕೂಡ ಬಡ ಕ್ರೈಸ್ತರ ಸೇವೆ ಅಂತ ಹೇಳಿಲ್ಲ. ಅದರಿಂದ ನಾವು ಅಭ್ಯಾಸ ಮಾಡುವುದಿದ್ದರೆ ಕುರಾನ್ನ ಅರ್ಥ, ಬೈಬಲ್ನ ಅರ್ಥ, ವೇದದ ಅರ್ಥ, ಮಿಕ್ಕುಳಿದೆಲ್ಲ ಧರ್ಮಗಳ ಧಾರ್ಮಿಕ ಗ್ರಂಥಗಳ ಅರ್ಥವನ್ನು ನಾವು ಅರ್ಥೈಸುವುದಿದ್ದರೆ ಅಲ್ಲಿ ನಮಗೆ ಸಿಗುವುದು ನಾವೆಲ್ಲ ಮಾನವ ಧರ್ಮೀಯರಾಗಬೇಕು. ಆದ್ದರಿಂದ ಇವತ್ತು ಅಚ್ಯುತ್ ಗಟ್ಟಿ, ವೇದಾವತಿ ಗಟ್ಟಿ, ನಮ್ಮ ಮುತ್ತು ಶೆಟ್ಟಿ, ನಮ್ಮ ಮಂಗಳ ಗ್ರಾಮೀಣ ಯುವಕರ ಅಧ್ಯಕ್ಷರಾದ ಅಬ್ದುಲ್ ರಹಮಾನ್ ರವರು, ಅದರ ಸ್ಥಾಪಕ ಅಧ್ಯಕ್ಷರಾದ ಮತ್ತೋರ್ವ ಅಬ್ದುಲ್ ರಹಮಾನ್ ರವರು, ಮತ್ತು ಅದರ ಎಲ್ಲ ಪದಾಧಿಕಾರಿಗಳಿಗೆ ನಾನು ಆಭಾರಿಯಾಗಿದ್ದೇನೆ. ಇವತ್ತು ಪ್ರಸಾದರಿಗಳಿದ್ದಾರೆ. ಒಬ್ಬ ಸಮಾಜ ಸೇವೆಯಲ್ಲಿ ಕೆಲಸ ಮಾಡುವ ಒಬ್ಬ ನನ್ನ ಬಹಳ ಅತ್ಯಂತ ಆತ್ಮೀಯ ಮಿತ್ರ. ಅವರ ತಂದೆ ನನಗೆ ಒಂದು 30 ವರ್ಷಗಳ ಹಿಂದೆ ಹೇಳಿದರು, ನೀವು ಇಲ್ಲಿ MLA ಆಗಬೇಕು, ನಾನು 10,000 ರೂಪಾಯಿ ನಿಮಗೆ ತೆಗೆದಿಟ್ಟಿದ್ದೇನೆ. 30 ವರ್ಷಗಳ ಹಿಂದೆ ಅವರು ಹೇಳಿದ ಮಾತು ನನಗೆ ಬಹಳ ಸಂತೋಷ ಆಗಿತ್ತು. ಇಲ್ಲಿ ಅನೇಕ ಜನ ನನ್ನ ಹಿಂದೂ ಸಹೋದರರು, ಆವತ್ತು ನಮ್ಮ ಪಣೀರ್ ಚರ್ಚಿನ ಧರ್ಮಗುರುಗಳು ನನಗೆ MLA ಸಿಗಬೇಕಂತ 15 ದಿವಸ ಬಂದು ಬ್ಯಾಂಗ್ಳೂರಲ್ಲಿ ಅವರು 4 ದಿವಸ ಅವರು ಕುಳಿತಿದ್ದರು. ನಮ್ಮ ಹರ್ಷರಾಜ್ ಮುದಿಯಾರ್ ಅವರು, ನಮ್ಮ ಪುರುಷೋತ್ತಮ ಶೆಟ್ರವರು ಎಲ್ಲರೂ ಕೂಡ ನನ್ನೊಟ್ಟಿಗೆ ಬಂದು ನನಗೆ ಸಿಗಬೇಕು. ನನಗೆ ಆವತ್ತು ಹೊಟ್ಟೆ ತುಂಬಿತು. ಯಾತಕ್ಕಂತ ಹೇಳಿದರೆ ನನಗೆ MLA ಸಿಗದ್ದು ನನ್ನ ಖೇದ ಇಲ್ಲ, ಅದೇ ನನಗೆ MLA ಸಿಗಬೇಕಂತ ಅನ್ಯ ಧರ್ಮೀಯರು ನನ್ನೊಟ್ಟಿಗೆ ಬಂದಿದ್ದಾರೆ ಅನ್ನತಕ್ಕಂಥ ಸಂತೋಷ ಆವತ್ತಾಗಿ. ಇವತ್ತು ಅದೇ ಸಂದೇಶ ಇವತ್ತು ನಮ್ಮ ಎಡಪಡಿತಾಯವರು ಇಲ್ಲಿ ನಮ್ಮ ಯುವಕ ಸಂಘದ ಬಗ್ಗೆ, ಇಲ್ಲಿಯ ಯುವಕರ ಬಗ್ಗೆ, ಇಲ್ಲಿಯ ನಾಗರಿಕರ ಬಗ್ಗೆ ಒಳ್ಳೆಯ ಮಾತು ಹೇಳಿದಾಗ ನಮಗೆಲ್ಲ ಹೊಟ್ಟೆ ತುಂಬಿದೆ, ನಮಗೆಲ್ಲ ಬಹಳ ಸಂತೋಷವಾಗಿದೆ. ಇವತ್ತು ಕುಲಪತಿಗಳಂತ ಹೇಳಿದರೆ ಇಡೀ ದೇಶದಲ್ಲಿ ಒಂದು ಹೆಸರಾಂತ ವಿಶ್ವವಿದ್ಯಾನಿಲಯ ಮಂಗಳ ವಿಶ್ವವಿದ್ಯಾನಿಲಯ. ಇಲ್ಲಿ ಒಬ್ಬ ಕುಲಪತಿಗಳಾಗಿ ಬರುವುದಂತ ಸಣ್ಣ ಕೆಲಸ ಅಲ್ಲ. ಇವತ್ತು ಎಡಪಡಿತಾಯ ಅವರು ಯಾವಾಗಲೂ ಅವರು ರಿಜಿಸ್ಟ್ರಾರ್ ಆಗುವಾಗ ಕೂಡ ನಾವು ಆಗಬೇಕಂತ ಹೇಳಿ ಅವರಿಗೆ ಸಹಾಯ ಮಾಡಿದವರು. ಇವತ್ತು ಕುಲಪತಿಗಳಾಗುವಾಗ ಕೂಡ ನಮ್ಮ ಒಪಿನಿಯನ್ನ ಅವರು ಮಾಡಬೇಕಂತ ಅನೇಕ ಸಲ ಹೇಳಿದ್ದೆವು. ಇವತ್ತು ನಮಗೆ ಸಂತೋಷವಾಗಿದೆ. ಈ ಮಣ್ಣಿನ ಮಗ ಈ ವಿಶ್ವವಿದ್ಯಾನಿಲಯಕ್ಕೆ ಕುಲಪತಿಗಳಾಗಿ ಬಂದು ಈಗಾಗಲೇ ಅವರು ಘೋಷಣೆ ಮಾಡಿದರು. ನಾನು ಮತ್ತು ಗ್ರಾಮಸ್ಥರು ಒಟ್ಟಾಗಿ ಈ ಯೂನಿವರ್ಸಿಟಿಯನ್ನು ಒಂದು ಮಾದರಿ ಯೂನಿವರ್ಸಿಟಿಯಾಗಿ ಮಾಡ್ತೇವೆ. ಅದಕ್ಕೆ ನಾವೆಲ್ಲ ಸಹಕಾರ ಕೊಡಬೇಕು. ಈಗ ನೀವು ಕಾಣುವಂಥ ನಮ್ಮ ಪಂಚಾಯತಿ ಆಫೀಸ್ ಎಲ್ಲಿತ್ತು ಎಡಪಡಿತಾಯವರ ನಿಮ್ಮ ಮಧ್ಯದಲ್ಲಿ ಆವತ್ತಿನ ಕುಲಪತಿಗಳು ನನಗೆ ಫೋನ್ ಮಾಡಿದ್ವಿ, ನೀವು ಅದನ್ನು ಒಂದು ಬದಿಗೆ ಯಾವುದೇ ನಾವು ನಿಮಗೆ ಪಂಚಾಯತ್ ಕಟ್ಟಡವನ್ನು ಕೂಡ ಕೊಡ್ತೇವೆ, ನಿಮ್ಮ 25 ಸೆನ್ಸಿಗೆ 50 ಸೆನ್ಸ್ ಸ್ಥಳ ಕೂಡ ಕೊಡ್ತೇವೆ. ನಾನು ಆಲೋಚನೆ ಮಾಡಿ ವಿಶ್ವವಿದ್ಯಾಲಯ ಬೆಳೆದಿದ್ದರೆ ನಮ್ಮ ಕಿಂಚಿತ್ ಸಹಾಯ ಮಾಡಲೇಬೇಕು, ಅದಕ್ಕೆ ಒಪ್ಪಿಗೆ ಕೊಡಿ. ಈಗ ಇಲ್ಲಿ ಕಾಣುವ ಪಂಚಾಯತ್ ಕಚೇರಿ ನೀವು ವಿಶ್ವವಿದ್ಯಾಲಯದ ನಮಗೆ ಕಟ್ಟಿಕೊಟ್ಟಂಥ ಕಚೇರಿ, ನೀವು 25 ಸೆನ್ಸಿಗೆ 50 ಸೆನ್ಸ್ ಸ್ಥಳ ಕೂಡ ಕೊಟ್ಟಿದ್ದೀರಿ. ನೀವು ಈಗ ಇರುವ ವಿಶ್ವವಿದ್ಯಾಲಯ ನಾವೆಲ್ಲ ಹಕ್ಕುಪತ್ರ ಸುಮಾರು 300 ಜನರಿಗೆ ಹಕ್ಕುಪತ್ರ ಕೊಟ್ಟಿದ್ರು. ಅವತ್ತು ಸಿಂಡಿಕೇಟ್ ಮೆಂಬರ್ ಅಂತ ಮೊಹಮ್ಮದ್ ಕಮಾಲ್ ರಾವ್ ನಮ್ಮನ್ನ ರಾಜಕೀಯ ಗುರುಗಳು ಅವ್ರು ನನಗೆ ಫೋನ್ ಮಾಡಿ ಹೇಳಿ, ನೀವು ಊರಿನವರೆಲ್ಲ ಆ ಹಕ್ಕುಪತ್ರ ಕ್ಯಾನ್ಸಲ್ ಮಾಡಿ ನಮಗೆ ಸ್ಥಳ ಕೊಡಬೇಕು. ನಾನು ಆಗಿನ ಚೇರ್ಮನ್ ಸತ್ಯಪಾಲರಿಗಳು ಮತ್ತು ನಮ್ಮ ಊರಿನ ಪ್ರಮುಖರು ರಘುರಾಮ್ ಕಾಜ್ ಅವರನ್ನು ಸಂಪರ್ಕ ಮಾಡಿ ಈ ಸ್ಥಳವನ್ನು ಯೂನಿವರ್ಸಿಟಿಗೆ ಬಿಟ್ಟುಕೊಟ್ಟು ಇದೆಲ್ಲ ಹಕ್ಕುಪತ್ರ ವಿತರಣೆ ಆಗಿತ್ತು ಕೆಲವು. ಈಗ ಮಧ್ಯಾಹ್ನ 2 ಗಂಟೆ ಇತ್ತೆ ಮುಟ್ಟನಿಗೆ ಮುಲ್ಪ ಕುಲ್ದಾರ್
ದಯಪಂಡ ನಿಕ್ಲೆಗೆ ನನ್ನ ಎಲ್ಲದ ಅಟ್ಟಡದ ನೆನಪುಪ್ಪುಂಡು ದಯಪಂಡ ಇನಿಪೂರ ನಿಕಲು ತರಕಾರಿ ಒಣಸ್ಕೊಂತಿದ್ದಾರೆ ಅಂಡ ನಿಕ್ಲೆ ಬಹುಶಃ ಇಲ್ಲದೆ ಕಡೆದುಪ್ಪಾರ ಅರಿ ಕಡೆದುಪ್ಪಾರ ಎಲ್ಲ ಕೊಟ್ಟಿಗೆ ಮಲ್ಪರೆ ಅತ್ತನ ಮೂಡೆ ಮಲ್ಪರೆ ನಿಕಲು ಪೋಯರ ಲೇಟ್ ಆದಿತ್ತನ ಬಹುಶಃ ಉರ್ಕಾರದಲ್ಲ ಮೂಡೆ ಮಲ್ಪರೆ ಈಗ ಆಪುಜಿ ಅಂಚಾದ ನಾನು ಹೆಚ್ಚ ಪಾತಾರಂದ ಈ ಒಂಜಿ ಕಾರ್ಯಕ್ರಮ ಪೋಯರ ಪೊರ್ಲಕಂಡದ ಕಾರ್ಯಕ್ರಮವನ್ನು ನಮ್ಮ ಮಂಗಲ ಗ್ರಾಮೀಣ ಯುವಕ ಸಂಘದಕ್ಕಲು ಬೊಕ್ಕ ಒಟ್ಟಿಗೆ ಸೇರಿದು ಆಯೋಜನೆ ಮಾಡ್ತಾರೆ ದಯಪಂಡ ಆಣಿದ ಕಾಲಡು ಶ್ರೀಕೃಷ್ಣ ಪರಮಾತ್ಮೆ ಒರಿ ಪುಟದಿತ್ತಂಡ ಇನಿ ಈ ಒಂಜಿ ನಮ್ಮ ಧರ್ಮ ಚಾವಡ್ ನೂತನದಲ್ಲಿ ಹೆಚ್ಚು ಶ್ರೀಕೃಷ್ಣ ಪರಮಾತ್ಮನ ನಮ್ಮ ತುಯ್ಯ ಅಂಚಿನ ಒಂಜಿ ವೇದಿಕೆಯನ್ನು ಮಲ್ತ ಕೊಡ್ತಾರೆ ಮಂಗಲ ಗ್ರಾಮ ಸಂಘದ ಸದಸ್ಯರು ನಿಕ್ಲೆಗೆ ಈ ವೇದಿಕೆಯನ್ನು ಮಲ್ತ ಕೊಡ ನಿಕ್ಲೆಗೆ ಸುಮ್ಮನೆ ಸಂದ ಒಂದು ಆ ನೂತ ಜೋಕನ್ನು ತಯಾರು ಮಾಡ್ತಾನೆ ಅಂಚಿನ ಪೂರ ಅಪ್ಪಲೆಗ್ಲ ಯಾನ್ ವೈಯಕ್ತಿಕ ಪ್ರವಾದ ಯಾನ್ ಅಭಿನಂದನೆ ಕೊರೊಂದಿಲ್ಲ ಆತ ಮಾತ್ರ ಈ ಒಂಜಿ ಕಾರ್ಯಕ್ರಮ ಯಾನ್ ಕಡ್ತುನಾಗ ಈ ಒಂಜಿ ಧರ್ಮ ಸಮನ್ವಯ ಸಭೆ ಬಂದದು ಈ ಧರ್ಮ ಸಮನ್ವಯ ಸಭೆ ಪೂರ ಸಮಾಜದ ವ್ಯಕ್ತಿಗಳ ಆಸನರಾದ ಅಕಲಕಲ ಬಗ್ಗೆ ಪಂಡರು ಐತೊಟ್ಟಿಗೆ ಆ ಶ್ರೀಕೃಷ್ಣನ ಜೋಕುಲು ವೇಷ ಪಂಡಂಚನ ಜೋಕುಲು ಎಟ್ಲ ಯಾನು ತೂನಾಗ ಕೇವಲ ಹಿಂದೂ ಧರ್ಮ ಜೋಕುಲು ಮಾತ್ರ ಇಟ್ಟು ವೇಷ ಪಾಡ್ದ ನರ್ತನ ಮಾಡ್ತಾನೆ ಅತ್ತೆ ಯಾತು ಲೆಕ್ಕ ಮುಲ್ಪಣೆ ಕುಲ್ದಿನ ನಮ್ಮ ಎಸ್ ಜಯಪ್ರಸಾದ್ ಭಾಷಣ ಪುಲ್ಲಿ ಬಹುಶಃ ಮಗನ ಗೊತ್ತು ಜಂತು ಈ ಒಂದು ಚಾವಡ್ಡೆ ಆ ವೇಷ ಸ್ಪರ್ಧೆ ಮಾಡ್ತಾರೆ ಒಂದು ನಂಗೆ ತೋಜುನು ನಮ್ಮ ಭವ್ಯ ಭಾರತ ನಮ್ಮ ಪೂರ ಒಂಜಪ್ಪ ಜೋಕುಲು ನಂಗೆ ಹಿಂದೂ ಧರ್ಮ ಬೇತತ್ತು ಕ್ರೈಸ್ತ ಧರ್ಮ ಬೇತವತ್ತು ಮುಸ್ಲಿಂ ಧರ್ಮ ಬೇತವತ್ತು ಪೂರ ನಾವು ಒಂಜೆ ಪಂಪಿನ ಒಂಜಿ ಪಾತ್ರ ನಂಗೆ ಮುಲ್ಪ ತೋಜುನು ದಯಪಂಡ ಬ್ರಹ್ಮಶ್ರೀನಾರಾಯಣ ಗುರು ಸ್ವಾಮಿ ಪಂಡ್ಲಕಣೆ ಒಂಜೇ ಜಾತಿ ಒಂಜೇ ಮತ ಒಂಜೇ ದೇವ್ರ ಪಂಡ ಈ ವೇದವಾಕ್ಯ ನಮ್ಮ ಈ ಭಾರತ ದೇಶ ಭಾರಿ ಅಗತ್ಯವಾದ ಉಂಡು ನಮ್ಮ ಈ ವೇದವಾಕ್ಯವನ್ನು ಏಪ ನಮ್ಮ ಮುಟ್ಟ ನಮ್ಮ ಮುಲ್ಪ ಒಟ್ಟಿಗೆ ಒಪ್ಪೋಣ ಅಡೆಮುಟ್ಟ ನಮ್ಮ ಭಾರತ ದೇಶ ಅವರಿಗೆ ತೊಂದರೆ ಇಜ್ಜಿ ನಮ್ಮ ಅಂಚೆ ನಡಪಡು ಈ ನಮ್ಮ ಇಕ್ತ ಬಣ್ಣಕಣೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಆದುಪ್ಪಡು ನಮ್ಮ ಯೇಸು ಕ್ರಿಸ್ತ ಹುಟ್ಟಿನಂಚಿನ ನಮ್ಮ ಕ್ರಿಸ್ಮಸ್ ಆದುಪ್ಪಡು ಹತ್ತನ ಬೇತ ಮುಸ್ಲಿಮರ ಧರ್ಮದ ಎಡ್ಡ ದಿನ ಆದುಪ್ಪಡು ನಾವು ಪೂರೆಲ್ಲ ಒಂಜೆಪ್ಪ ಜೋಕುಲಕ ಅವನ ಆಚರಣೆ ಮಾಡ್ತಂಡ ನಂಗೆ ಹೋಗೋ ರೀತಿಯ ತೊಂದರೆ ಇಜ್ಜಿ ಪಣ್ಣೊಂದು ಐತೊಟ್ಟಿಗೆ ಈ ಒಂಜಿ ಸಭೆಟ್ಟು ನಮ್ಮ ದೇಶವನ್ನು ಕಾಪಿನಂಚಿನ ವೀರ ಯೋಧಗ ನಮ್ಮ ಒಂಜಿ ಸನ್ಮಾನ ಮಾಡ್ತಾರ ಅಂಚಿನ ಕೆಲಸ ನಮ್ಮ ಏಪಲ ಮಾಡ್ಬೋದು ದಯಪಂಡ ನಮ್ಮ ಇತ್ತೆ ಈ ಒಂಜಿ ಜಾಗಡೆ ಕೊಸಿದು ಪೊಡಂಡ ನಮ್ಮ ಇಡೀ ಭಾರತ ದೇಶದ ಗಣಿಟ್ ಎತ್ತುವ ಸಾವಿರ ಸಂಖ್ಯೆಯ ಯೋಧರು ನಮ್ಮನ್ನು ಕಾತೊಂದಿಲ್ಲ ಅಕ್ಲಿಗೆ ಏಪಲ ನಮ್ಮ ಶ್ರೀರಣ್ಯಾದ ಪೋಡು ಆರಿಗೆ ಮಂತ್ರಿಂಚಿನ ಕೆಲಸ ನಮ್ಮ ಇಡೀ ಭಾರತ ದೇಶ ಯೋಧರಿಗೆ ಮಂತ್ರಿಂಚಿನ ಸನ್ಮಾನದ ಇನ್ನೊಂದು ಐತೊಟ್ಟಿಗೆ ಕೃಷಿ ಮಂತ್ರಿಂಚಿನ ಒಂಜಿ ನಮ್ಮ ಲಕ್ಷ್ಮೀನಾರಾಯಣ ಅದಪ್ಪಡು ಬೊಕ್ಕ ನಮ್ಮ ಬೇತಾಕ್ಲಿಗೆ ನಮ್ಮ ಮಲ್ತ ಯಾಕಂದ್ರೆ ಪಣ್ಣಕಣೆ ಕೃಷಿ ನಮ್ಮ ಈ ದೇಶದ ಬೆನ್ನಲು ಪಂಚಾಯತ್ ಕೃಷಿಕರಿಗೆ ನಮ್ಮ ಮಾನ್ಯತೆ ಕೊಡ್ತಾ ಐತೊಟ್ಟಿಗೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ನಮ್ಮ ಜೋಕ್ಲಿಗೆ ಬಾರಿ ಪೊರ್ಲು ರೀತಿ ನಮ್ಮ ಸನ್ಮಾನ ಮಾಡ್ತಾ ನಿಂಚಿನ ಎಡ್ಡೆ ಕೆಲಸ ಮಂತ್ರಿಂಚಿನ ಈ ಒಂಜಿ ಮಂಗಲ ಗ್ರಾಮ ಯುವಕ ಸಂಘ ಬೊಕ್ಕ ಸೇರಿದಂಚಿನ ಪೂರ ನಮ್ಮ ಸಂಘ ಸದಸ್ಯರಿಗೆ ಸೌಮ್ಯ ಸಂದ ಒಂದು ನನಾತಿಂಚಿನ ಕೆಲಸಕ್ಕೆ ಎಡ್ಡೆ ಮಾಡಿ ಇದನ್ನು ಏನು ಮಾಡಬೇಕಂದ್ರೆ ಇವತ್ತು ಸನ್ಮಾನ ಮಾಡಿದ್ರೆ ಸಾಲದು. ಇಲ್ಲಿ ಎಷ್ಟು ಯುವಕರೇ ಇದ್ದಾರೆ ವಿಲೇಜ್ ನಮ್ಮ ಹಳ್ಳಿ ಲೆವೆಲ್ನಲ್ಲಿ ಗ್ರಾಮದ ಇದರಲ್ಲಿ ಮಕ್ಕಳನ್ನು ಹುರಿದುಂಬಿಸಬೇಕು ಸೇನೆಗೆ ಸೇರಿಸಿ. ಸೇನೆಯಲ್ಲಿರುವಂಥ ಈಗ ಇವತ್ತು ಸರ್ವ ಧರ್ಮೀಯ ಸಮ್ಮೇಳನ ಮಾಡಿದ್ದೀರಿ. ಸರ್ವ ಧರ್ಮೀಯ ಸಮನ್ವಯ ನೋಡಬೇಕಾದ್ರೆ ನೀವು ಭಾರತೀಯ ಸೇನೆಯಲ್ಲಿ ನೋಡಬೇಕು. ಭಾರತೀಯ ಸೇನೆಯಲ್ಲಿ ಯಾವುದೇ ಧರ್ಮ, ಯಾವ ಜಾತಿ, ಯಾವ ಮತ, ಯಾವುದೇ ಭೇದವಿಲ್ಲ. ಎಲ್ಲರೂ ಒಂದೇ ಅಣ್ಣ ತಂದೆ ತಾಯಿಯ ಮಕ್ಕಳಂತೆ ಇರುತ್ತಾರೆ. ಆದ್ದರಿಂದ ಇಲ್ಲಿಗೆ ಸೇರುವ ಸಭಿಕರತ್ನದ ವಿನಂತಿ ಏನಂದರೆ ತಮ್ಮ ಮಕ್ಕಳನ್ನು ಆದಷ್ಟು ಭಾರತೀಯ ಸೇನೆಗೆ ಸೇರುವ ಹಾಗೆ ಹುರಿದುಂಬಿಸಬೇಕು. ಭಾರತೀಯ ಸೇನೆಯಲ್ಲಿ ಒಂದು ವೇಳೆ ಅದು ಸಿಗದಿದ್ದರೂ ಅದರ ನಂತರ ಏನಂದರೆ ಇದು ಪ್ಯಾರಾಮಿಲಿಟರಿ ಅಂದರೆ ಅದರಲ್ಲಿ ಈಗ BSF ಇದೆ, CRPF ಇದೆ, ಪೊಲೀಸ್ ಇದೆ. ಈ ಬಲಕ್ಕೆ ಸೇರಿಸಿ ತಮ್ಮ ಮಕ್ಕಳನ್ನು ದೇಶ ಸೇವೆಯಲ್ಲಿ ಸೇರುವಂತೆ ಹುರಿದುಂಬಿಸಬೇಕು. ಇಲ್ಲಿ ಇವತ್ತು ನನಗೆ ಸನ್ಮಾನ ಮಾಡಿದಂಥ ನಮ್ಮ ಮಂಗಳ ಗ್ರಾಮೀಣ ಯುವಕ ಸಂಘ ಹಾಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಇದು ಅಂಗವಾಗಿ ಸನ್ಮಾನ ಮಾಡಿದವರಿಗೆ ನಾನು ಧನ್ಯವಾದ ಹೇಳ್ತಾ ಎರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪೂಜನೀಯ ಗುರುಕುಲ ಕೋಜಾಲ ಇಬ್ರಾಹಿಂರ ವೇದಿಕೆ ಮಾತ ಗಣ್ಯರೇ ಸೇರಿದಿನ ಮಾತ ಎನ್ನ ಬಂಧುವೆ ಬಾರಿ ಪೂರ್ವಕ ಲೇಸನ ಮೂಲ ಆಯೋಜನೆ ಹೊಂದಿದ್ದಾರೆ. ಬೇಪಂಡ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಾತ್ರ ಅತ್ತಂದೆ ಸಮಾಜರು ಬೇತೆ ಬೇತೆ ಕ್ಷೇತ್ರಗಳು
ಬೇಲೆ ಬೆಂತಿನಗಳಿಗೆ ಒಂದು ಸನ್ಮಾನ ಮಂತಿದ್ದಾರೆ, ನನ್ನ ದುಮ್ಮೂರು ಬರಪಿನಂಚಿನ ಜೋಗುಲಿಗೆ ಸನ್ಮಾನ ಮಂತಿದ್ದಾರೆ. ಅವು ಮತ್ತೊಂದೇ ಬಾರಿ ಮುಖ್ಯವಾದ ನಮ್ಮ ಕೋಣಾಜಲು ಈ ಪರಿಸರರು ಎಂಚಿನ ಇಟ್ಟುವುದು ಕಾರ್ಯಕ್ರಮ ಮಲ್ಪುಂಡಲ್ಲ ಅವು ಸಾಮರಸ್ಯದ ಬದುಕು ನಮ್ಮ ಮಾತ ಬದುಕುಡು ಪಂಪಿನ ಉದ್ದೇಶದ ಮಲ್ಪುನಂಚಿನ ಕೆಲಸ. ಮುರಣಿ ಗ್ರಾಮೋತ್ಸವ ಅಂತಂದ್ರೆ ಮಾತುಗಳ ಬಾರಿ ಖುಷಿ ಆದ ದಯಪಂಡ ಈ ಗ್ರಾಮೋತ್ಸವ ಈಗಲೂ ಕ್ರಿಶ್ಚಿಯನ್ ಧರ್ಮದ ಒಂಜಿ ಆಚರಣೆ ಅಂಚನೆ, ಮುಸ್ಲಿಂ ಧರ್ಮದ ಆಚರಣೆ ಅಂಚನೆ, ನಮ್ಮ ಹಿಂದೂ ಧರ್ಮದ ಎಂಚಿನ ಮತ ಆಚರಣೆಯಲ್ಲಿ ಮಲ್ಪಡೆ ಪೂರ ಒಟ್ಟು ಮತ್ತದೆ ಸುಮಾರು 150 ಜನ ಸಂಘಟನೆ ಮತ್ತದೆ. ಆ ಒಂದು ಲೀಸನ್ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ವೇದಿಕೆ ಮಲ್ತದ ಖಾಲಿ ನಮ್ಮ ಈ ವೇದಿಕೆ ಮಾತ ಮಲ್ಪುನ ತಂದೆ ಶ್ರೀಕೃಷ್ಣನ ಎಂಚಿನ ಆದರ್ಶ ಉಂಡು ಐದು ಒಟ್ಟಿಗೆ ನಮ್ಮ ಈ ಸಾಮರಸ್ಯದ ಬದುಕಿದ ಭಗವಾನ್ ಕೃಷ್ಣ ಹುಟ್ಟಿದ್ದು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ರೋಹಿಣಿ ನಕ್ಷತ್ರದಲ್ಲಿ ಆತನ ಜನ್ಮ ಆಯಿತು. ಮುಖ್ಯವಾಗಿ ನಾವೆಲ್ಲರೂ ಕಂಡುಕೊಂಡ ಹಾಗೆ ಆತನ ಜೀವನ ಒಂದು ಉಂಟಲ್ಲ, ಅದು ಬಹಳಷ್ಟು ಆದರ್ಶವಾದಂತಹ ಅನೇಕ ವಿಚಾರಗಳನ್ನು ಅದು ಒಳಗೊಂಡಿದೆ. ಅದನ್ನೆಲ್ಲ ಇದೀಗ ನಾವು ಪುಸ್ತಕದಲ್ಲಿ ಓದ್ತೇವೆ. ಅದೇ ರೀತಿಯಲ್ಲಿ ಈ ರೀತಿಯಾದಂತಹ ಗಣ್ಯರ ಅದೇ ಒಳ್ಳೆ ಮಾತನಾಡುವ ವ್ಯಕ್ತಿಗಳ ಒಂದು ಬಾಯಿಯಿಂದ ನಾವು ಅದನ್ನು ಆಲಿಸ್ತಾ ಇರ್ತೇವೆ. ಇಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ವೇದಿಕೆಯನ್ನು ಇಲ್ಲಿ ರಚಿಸಿಕೊಂಡು ಒಂದಿಷ್ಟು ಆತನ ಬಗ್ಗೆ ಒಂದು ಚಿಂತನ ಮಂಥನ ಮಾಡ್ತಕ್ಕಂಥದ್ದು ಒಂದು ಕಾರ್ಯ ಉಂಟಲ್ಲ, ಅದು ಬಹಳ ಒಳ್ಳೆಯ ಕೆಲಸ. ಅದು ಯಾವಾಗಲೂ ನಾವು ಸಚ್ಚಿಂತನೆ, ಸತ್ಕರ್ಮ, ಸತ್ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡಾಗ ಮಾತ್ರ ನಮ್ಮ ಜೀವನ ಪಾವನ ಆಗುವುದು ಅಂತ ಅರ್ಥ. ಆದ್ದರಿಂದ ಅಂಥ ಒಂದು ಒಳ್ಳೆಯ ಕೆಲಸವನ್ನು ಈ ಒಂದು ವೇದಿಕೆಯ ಮೂಲಕ ಈ ಸಭಾಂಗಣದ ಒಳಗಡೆ ಕೂತು ನಾವು ಆ ಒಳ್ಳೆಯ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಗೇನೆ ಈ ವೇದಿಕೆಯಲ್ಲಿ ಒಂದು ದೇಶವನ್ನು ಕಾಯತಕ್ಕಂಥ ಒಬ್ಬ ಸೇನಾನಿಯನ್ನು ನಾವು ಗೌರವಿಸುವಂಥದ್ದು, ಅದೇ ಈ ಒಂದು ಕೃಷಿಕನನ್ನು ಗೌರವಿಸುವಂಥದ್ದು, ಮುಂದಿನ ಜನಾಂಗವನ್ನು ಸೃಷ್ಟಿಸತಕ್ಕಂತಹ ಯುವ ಜನಾಂಗವನ್ನು ನಾವು ಸನ್ಮಾನಿಸ್ತಕ್ಕಂಥ ಒಂದು ಕಾರ್ಯ, ಇದು ನಿಜವಾಗಿಯೂ ಶ್ಲಾಘನೀಯ ಕಾರ್ಯ. ಇಂಥ ಒಂದು ಒಳ್ಳೆಯ ಕೆಲಸವನ್ನ ಈ ಸಂಘ ಸಂಸ್ಥೆಗಳು ಇಲ್ಲಿ ಮಾಡ್ತಾ ಇದೆ. ಈಗ ಅವರು ಪ್ರಸ್ತಾಪಿಸಿದ ಹಾಗೆ ಎಲ್ಲ ಏನೇನು ನಮ್ಮ ಕೊಣಾಜೆ ಗ್ರಾಮದ ಜನಗಳು ಏನೇನು ಒಳ್ಳೆಯ ಕೆಲಸವನ್ನು ಮಾಡ್ತದೆ ಅದೆಲ್ಲರಲ್ಲಿ ಸಾಮರಸ್ಯ ಇದೆ. ಯಾಕೆ ಸಾಮರಸ್ಯ ಇದೆ ಅಂತಂದ್ರೆ ಇಲ್ಲಿ ಇಂತಹ ವ್ಯಕ್ತಿಗಳೆಲ್ಲಿದ್ದಾರೆ, ಕೋಡಿಜಾಲ್ ಇಬ್ರಾಹಿಂ ಅಂತವರಿದ್ದಾರೆ. ಸಾಮರಸ್ಯದ ಒಂದು ಕೊಂಡಿಯಾಗಿ ಅವರು ಜೀವನ ನಡೆಸ್ತಕ್ಕಂಥ ಒಬ್ಬ ವ್ಯಕ್ತಿ. ಅಂತಹ ಜನಗಳು ಇಲ್ಲಿ ತುಂಬಾ ಇರುವುದರಿಂದ ಏನೇನು ನಾವು ಈ ಗ್ರಾಮಕ್ಕೆ ಯಾವುದೇ ರೀತಿಯ ಚ್ಯುತಿ ಬರದಾಗಿ, ಗ್ರಾಮಕ್ಕೆ ಯಾವುದೇ ರೀತಿಯ ತೊಂದರೆ ಆಗದಾಗಿ ನಾವು ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಎಲ್ಲಿಯಾದರೂ ನಾವು ಕೊಣಾಜೆ ಗ್ರಾಮದವರು ಒಂದು ವಿಶ್ವವಿದ್ಯಾಲಯದ ಕುಲಪತಿಯವರು ಸೇರುವ ಒಂದು ಹುದ್ದೆಯನ್ನು ಸ್ವೀಕಾರ ಮಾಡುವಾಗ ಸನ್ಮಾನ ಗೌರವಗಳನ್ನೆಲ್ಲ ಮಾಡ್ತಾರೆ. ಆದರೆ ಅದಕ್ಕಿಂತಲೂ ಮುಖ್ಯವಾಗಿ ಅವರು ಇಲ್ಲಿಂದ ಹೊರಗೆ ಹೋಗುವಾಗ ಅವರಿಗೆ ಒಂದು ಸಂಸ್ಕಾರ, ಅವರಿಗೆ ಒಂದು ಸನ್ಮಾನ ಗೌರವವನ್ನು ಮಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದು ಒಳ್ಳೆ ಸಂಸ್ಕಾರಯುತ ಜನಗಳು ಮಾಡುವಂಥ ಸಂಸ್ಕಾರಯುತ ಕೆಲಸ. ಒಂದು ಅಧ್ಯಾಪಕರು ಮೊನ್ನೆ ತಾನೇ ಒಂದು ಕೊಣಾಜೆ ಗ್ರಾಮದವರು ಸೇರಿಕೊಂಡು ಒಂದು ನನಗೆ ಒಂದು ಸನ್ಮಾನ ಸಮಾರಂಭವನ್ನು ಬಂಟರ ಭವನದಲ್ಲಿ ಮಾಡಿದರು. ಮುಖ್ಯವಾಗಿ ಅದು ರವೀಂದ್ರ ಮಾಸ್ಟರಿಂದ ಯಾರಿಗೂ ದೊಡ್ಡ ಪ್ರಯೋಜನ ಆಗುವಂಥದ್ದು ಇಲ್ಲ. ಆದರೆ ಅದು ಒಂದು ಮಿನಿಸ್ಟರ್ಗೆ ಅಥವಾ ಒಂದು ಮುಖ್ಯಮಂತ್ರಿಗೆ, ಒಂದು ಸಂಸದರಿಗೆ, ಒಂದು MLAಗೆ ಸನ್ಮಾನ ಗೌರವ ಮಾಡಿದರೆ ಅದರಿಂದ ಏನೋ ಒಂದು ಪ್ರಯೋಜನ ಸಿಗಬಹುದು ಎಂದು ಸ್ವಾರ್ಥ ಇರ್ತದೆ. ಆದರೆ ಒಬ್ಬ ಅಧ್ಯಾಪಕನಿಗೆ ಅಧ್ಯಾಪಕನಿಂದ ಅಂತ ಒಂದು ಪ್ರಯೋಜನ ಸಿಗುವಂತೆ ಇಲ್ಲ. ಆದರೆ ಅದರಲ್ಲಿ ಅದರ ಹಿಂದೆ ಒಂದು ಒಳ್ಳೆಯ ಮನಸ್ಸಿತ್ತು ಈ ಗ್ರಾಮದ ಜನಗಳಿಗೆ. ಏನು ಅಂತಂದ್ರೆ ಒಂದು 25 ಸಂಘ ಸಂಸ್ಥೆಗಳು ಸೇರಿಕೊಂಡು ಅದನ್ನು ಮಾಡಿದೆಯಲ್ಲ, ಅಲ್ಲಿ ಅವರು ಆ ಗುರುಸ್ಥಾನಕ್ಕೆ ಏನು ಕೊಟ್ಟಿದ್ದಾರೆ, ಗೌರವವನ್ನು ಕೊಟ್ಟಿದ್ದಾರೆ. ಇದೊಂದು ಒಳ್ಳೆಯ ಸಂಸ್ಕಾರ. ಆ ಗುರುಸ್ಥಾನಕ್ಕೆ ಕೊಟ್ಟಂತ ಗೌರವ ಉಂಟಲ್ಲ, ಅದು ಯಾವತ್ತೂ ಕೂಡ ಮರೆಯುವಂಥದ್ದಲ್ಲ. ಈ ರೀತಿಯ ಒಳ್ಳೊಳ್ಳೆ ಕಾರ್ಯಗಳನ್ನ ನಮ್ಮ ಜನಗಳು ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾದಂಥದ್ದು. ಭಗವಾನ್ ಶ್ರೀಕೃಷ್ಣನಿಗೆ ಇದು ಬಹಳ ಒಂದು ಪ್ರಿಯವಾದಂತಹ ವಿಚಾರಗಳು. ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ಅಂತ ಹೇಳಿದವರು. ಅಂದ್ರೆ ಈ ಜಗತ್ತಿನಲ್ಲಿ ಜ್ಞಾನಕ್ಕಿಂತ ವಿದ್ಯೆಗಿಂತ ಪವಿತ್ರವಾದಂತಹ ಒಂದು ವಸ್ತು ಈ ಪ್ರಪಂಚದಲ್ಲಿ ಬೇರೊಂದಿಲ್ಲ ಅಂತ ಹೇಳಿದವರು ಭಗವಾನ್ ಶ್ರೀಕೃಷ್ಣನ ಸಂದೇಶ ಅದು.
ಅದರೊಟ್ಟಿಗೆ ತ್ಯಾಗದಿಂದ ನರನು ಹರನಾಗಬಲ್ಲ, ಮಾನವ ಮಾಧವನಾಗಬಲ್ಲ ಎನ್ನುವಂಥ ಸಂದೇಶವನ್ನು ಕೊಟ್ಟವರು ಭಗವಾನ್ ಶ್ರೀಕೃಷ್ಣರು. ಅದರೊಟ್ಟಿಗೆ ಅನಾಥ ಮಹಿಳೆಯರ ರಕ್ಷಣೆ ನಮ್ಮ ಧರ್ಮವಾಗಿರಬೇಕು ಅಂತ ಪ್ರತಿಪಾದನೆ ಮಾಡಿದವರು. ನಾವು ಕಥೆ ಓದ್ತೇವೆ, ನರಕಾಸುರನ ಸೆರೆಮನೆಯಲ್ಲಿ 16,000 ಮಹಿಳೆಯರಿದ್ದರು, ಅವರನ್ನೆಲ್ಲ ಬಿಡಿಸಿದ್ರು ಅಂತ. ಆಮೇಲೆ ಅವರನ್ನು ಮದುವೆ ಆದರು ಅಂತ ನಾವು ಕತೆ ಓದ್ತೇವೆ. ಆದರೆ ನಿಜವಾಗಿಯೂ ಅದರ ಹಿಂದಿನ ಒಂದು ವಿಚಾರ ಎಂಥದ್ದು ಅಂದರೆ, ಆ 16,000 ಅಷ್ಟೊಂದು ಆ ನರಕಾಸುರನ ಸೆರೆಮನೆಯಲ್ಲಿದ್ದಂಥ ಅಷ್ಟೊಂದು 1,000 ಕನ್ಯೆಯರನ್ನ ಆತ ರಕ್ಷಣೆ ಮಾಡಿದ ಎನ್ನುವಂಥದ್ದು ಅಲ್ಲಿ ಬಹಳ ಮುಖ್ಯವಾದಂಥ ಒಂದು ವಿಚಾರ ಆಗಿರ್ತದೆ. ಅಂತ ಒಂದು ಆದರ್ಶವನ್ನು ನಾವು ನಮ್ಮ ಜೀವನದಲ್ಲಿ ನಾವು ಪಾಲನೆ ಮಾಡಬೇಕಾಗ್ತದೆ. ಸಾಮರಸ್ಯ ಮತ್ತು ಶಾಂತಿಯ ರಕ್ಷಣೆಗಾಗಿ ತಾಳ್ಮೆ ಮತ್ತು ಕ್ಷಮೆಯೇ ಬಹಳ ಮುಖ್ಯವಾದುದು ಎನ್ನುವಂಥ ಒಂದು ಸಂದೇಶ. ಸಿಟ್ಟಿನಿಂದ ಅವಿವೇಕ ಉಂಟಾಗ್ತದೆ, ಅವಿವೇಕದಿಂದ ಬುದ್ಧಿಭ್ರಮಣೆ ಆಗ್ತದೆ, ಬುದ್ಧಿಭ್ರಮಣೆಯಿಂದ ಮನುಷ್ಯ ನಾಶ ಆಗ್ತಾನೆ ಎನ್ನುವಂಥ ಒಂದು ದಿವ್ಯವಾದಂತಹ ಸಂದೇಶವನ್ನು ಕೂಡ ಭಗವಾನ್ ಶ್ರೀಕೃಷ್ಣರು ಕೊಟ್ಟಿದ್ದಾರೆ. ಫಲಾಪೇಕ್ಷೆ ಇಲ್ಲದೆ ಮಾಡುವಂತಹ ಸೇವೆಯೇ ಅದು ನಿಜವಾದಂತಹ ದೇವರ ಸೇವೆ ಎನ್ನುವಂಥದ್ದು ಕೂಡ ಭಗವಾನ್ ಶ್ರೀಕೃಷ್ಣನ ಮತ್ತೊಂದು ಆದರ್ಶ ಆಗಿದೆ. ಯಾಕೆಂದ್ರೆ ಅಂತಹ ಸೇವೆಯನ್ನು ಆತ ಮಾಡಿದ್ದಾನೆ. ರಾಜಸೂಯ ಯಾಗದಲ್ಲಿ ಅತಿಥಿ ಸತ್ಕಾರ ಮಾಡಿದ್ದಾನೆ, ಅರ್ಜುನನ ಸಾರಥ್ಯವನ್ನು ವಹಿಸಿದ್ದಾನೆ, ಪಾಂಡವರ ದೂತನಾಗಿ ಕೆಲಸ ಮಾಡಿದ್ದಾನೆ. ಈ ರೀತಿಯಲ್ಲಿ ಅಷ್ಟು ಮಾತ್ರ ಅಲ್ಲದೆ ರಾಜಕೀಯವು ಧರ್ಮ ಮೂಲವಾಗಿರಬೇಕು ಅಂತ ಪ್ರತಿಪಾದನೆ ಮಾಡಿದಂತಹ ಒಬ್ಬ ಮಹಾನ್ ದೇವತಾ ಮಾನವ ಅಂದರೆ ಭಗವಾನ್ ಶ್ರೀಕೃಷ್ಣ. ಆತ ಎಲ್ಲಿಯೂ ಕೂಡ ಅನೇಕ ದುಷ್ಟ ರಾಜರನ್ನು ಹೊಂದಿದ್ದಾನೆ, ಆದರೆ ಎಲ್ಲಿಯೂ ಕೂಡ ಆತ ಯಾವುದೇ ಅಧಿಕಾರವನ್ನು ಸ್ವೀಕಾರ ಮಾಡಿಲ್ಲ. ಇದೊಂದು ರೀತಿಯ ತ್ಯಾಗ. ಪ್ರೊಫೆಸರ್ ಸುಬ್ರಹ್ಮಣ್ಯ ಎಡಪಡಿತಾರೆ, ಕುಲಪತಿಗಳು, ಮಂಗಳೂರು ವಿಶ್ವವಿದ್ಯಾಲಯ. ನಾವು ಹಲವು ಕಾರ್ಯಕ್ರಮವನ್ನು ಮಾಡುವಾಗ ತಮ್ಮಲ್ಲಿಗೆ ಹಲವು ರೀತಿಯ ಸಹಕಾರವನ್ನು ನೀಡಿ ತಮ್ಮನ್ನು ಹುರಿದುಂಬಿಸಿದಂತಹ ಮಾನ್ಯ ಕುಲಪತಿ ಅವರಿಗೆ ನಮ್ಮ ಎಲ್ಲ ಸಂಘ ಸಂಸ್ಥೆಯ ಪರವಾಗಿ, ನಮ್ಮ ಮಂಗಳೂರು ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸಿದ್ದೇನೆ ಸರ್. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಮೊನ್ನೆ ತಾನೇ ಸನ್ಮಾನಿತರಾದ ನಿವೃತ್ತ ಮುಖ್ಯೋಪಾಧ್ಯಾಯರು ಶ್ರೀ ರವೀಂದ್ರ ವೈ ಹರೇಕಳ, ಇವರನ್ನು ಕೂಡ ನಮ್ಮ ಎಲ್ಲ ಸಂಘ ಸಂಸ್ಥೆಯ ಪರವಾಗಿ, ನಮ್ಮ ಮಂಗಳೂರು ಪರವಾಗಿ ಧನ್ಯವಾದವನ್ನು